ಮೊದಲಾಗಿ ಡಾಕ್ಟರ್ ರವಿ ಗಣೇಶ್ ಮಗ್ರ ಪ್ರಾಚಾರ್ಯರು ಮತ್ತು ಮುಖ್ಯ ಅಧೀಕ್ಷಕರು ಅವರು ವೇದಿಕೆಯಲ್ಲಿ ಇದ್ದಾರೆ. ಅದೇ ರೀತಿ ನಮಸ್ಕರಿಸ್ತಾ, ತುಂಬ ಭಾಷಣ ಬೆಳಗ್ಗೆಯಿಂದ ಕೇಳಿದಿರಿ. ಭಾನುವಾರ ತುಂಬ ವಿಷಯಗಳನ್ನು ತಿಳ್ಕೊಂಡಿರ್ಬೋದು. ನೀವು ಕೆಲವೊಂದು ವಿಷಯ ನಿಮಗೆ ಆಸಕ್ತಿ ಇಲ್ಲದೇ ಇದ್ದಿರ್ಬೋದು, ಕೆಲವೊಂದು ವಿಷಯಗಳು ನಿಮಗೆ ಹೊಸದಾಗಿ ತಿಳ್ಕೊಂಡಿರ್ಬೋದು. ಈ ವಿಷಯದಲ್ಲಿ ಮುಂದಿನ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಮುಂದೆ ಮೇ 2 ಪ್ರಥಮ ಭಾನುವಾರ, ಪ್ರತಿ ತಿಂಗಳ ಪ್ರಥಮ ಭಾನುವಾರ ನಮ್ಮಲ್ಲಿ ಇದರ ಅಂಗವಾಗಿ ಒಬ್ಬೊಬ್ಬರು ವೈದ್ಯರು ನಮ್ಮಲ್ಲಿ ಆ ದಿನ ಲಭ್ಯರಿರ್ತಾರೆ. ಅದರಲ್ಲಿ ನಾವು ಅದರ ವಿಷಯವನ್ನು ನಾವು ನಿಮಗೆ ವಾಟ್ಸಪ್ ಮೂಲಕ ತಿಳಿಸ್ತೇವೆ. ನೀವು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆಗೆ ಬಂದು ಅಲ್ಲಿ ಇದರ ಮಾಹಿತಿಯನ್ನು ಪಡ್ಕೊಳ್ಬೋದು. ಈಗ ಎಲ್ಲ ವಿಷಯಗಳನ್ನು ಹಿರಿಯರು ಹೇಳಿದರು. ಹೇಗಿರಬೇಕು, ದಂಪತಿಗಳು ಹೇಗಿರಬೇಕು, ಯಾವ ರೀತಿಯಲ್ಲಿ ತ್ಯಾಗ ಮನೋಭಾವ ಇರಬೇಕು, ಆಗಲೇ ಮುಂದೆ ಆಗುವಂತಹ ಹಲವು ಅನಾಹುತಗಳಾಗಲಿ, ಡೈವೋರ್ಸ್ಗಳಾಗಲಿ ಇಂಥದ್ದನ್ನು ನಾವು ತಡಿಬೋದು. ಅದೇ ರೀತಿಯಲ್ಲಿ ಒಂದು ಮಗು ಹುಟ್ಟಿದ ಮೇಲೆಯೂ ಹೇಗೆ ನಾವು ಮಗುವನ್ನು ನಡೆಸ್ಕೊಂಡು ಹೋಗಬೇಕು, ಹೇಗೆ ಅವ್ರನ್ನ ನೋಡ್ಕೊಳ್ಬೇಕು ಅನ್ನುವಂಥ ಬಗ್ಗೆಯೂ ಹೇಳಿದರು. ಈಗ ಇರುವಂತಹ ಕೆಲವೊಂದು ವಿಷಯ ಅಂತಂದರೆ, ಒಂದು ಆಹಾರ, ಇನ್ನೊಂದು ಮೊಬೈಲ್. ಈ ಎರಡರಲ್ಲಿ ಸಮಸ್ಯೆಗಳು ತುಂಬ ಬರ್ತಾ ಇರುವಂಥದ್ದು. ಇನ್ನೊಂದು ಟಿ ವಿ. ಒಂದು ಮೊಬೈಲ್ ಅಂತ ಅಂದರೆ ಸಣ್ಣ ಮಕ್ಕಳಿಗೂ ನಾವೀಗ ಸಣ್ಣ ಮಕ್ಕಳಿಗೆ ಮೊಬೈಲನ್ನು ಕೊಡ್ತೇವೆ, ಅನಿವಾರ್ಯ. ಕೆಲವೊಂದು ಸರಿ ಅದು ಅಪ್ಪ ಅಂದರೆ ಬಿಡುವುದಿಲ್ಲ, ಪ್ರಾಯದವರೇ ಬಿಡುವುದಿಲ್ಲ. ಪ್ರಾಯದವರು ಈಗ ನೋಡಿದರೆ ಒಂದು ಕಡೆಯಲ್ಲಿ ಮೊಬೈಲಲ್ಲಿ ಕೂತಿರ್ತಾರೆ. ಹಾಗಿರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಅದಕ್ಕೊಂದು ಲಿಮಿಟೇಷನ್, ಅಂದರೆ ಒಂದು ಸಮಯ, ಕೆಲವೊಂದು ಸಮಯ ನಿಗದಿ ಮಾಡಿ ಕೊಡುವಂಥದ್ದನ್ನು ಅಭ್ಯಾಸ ಮಾಡಬೇಕು. ನಿಮ್ಮ ಮನೆಯಲ್ಲೇ ಬೇರೆ ಮಕ್ಕಳು ಇರ್ಬೋದು, ನಿಮ್ಮ ಅಣ್ಣಂದ್ರ ಮಕ್ಕಳು ಇರ್ಬೋದು, ಅದನ್ನೊಂದು ನಾವು ಶಿಸ್ತನ್ನು ಮಕ್ಕಳಿಗೆ ಕಲಿಸಿಕೊಡ್ಬೇಕಾದ ತುಂಬ ಅಗತ್ಯ. ನಾನು ಕೆಲವು ಮನೆಯಲ್ಲಿ ನೋಡ್ತೇನೆ, ಮಕ್ಕಳು ಮಾತಾಡಿಸೋದೇ ಇಲ್ಲ, ಯಾಕಂದರೆ ಅವರು ಮೊಬೈಲಲ್ಲೇ ಬಿದ್ದಿರ್ತಾರೆ. ಅದು ವಿಡಿಯೋ ಗೇಮ್ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಬೇರೆ ಯಾರ ಹತ್ರ ಮಾತಾಡಬೇಕಾದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಡುವಂಥದ್ದು, ನೀವು ಮೊಬೈಲಲ್ಲಿ ನೋಡು ಅಂಥೇಳಿ. ಇದೊಂದು ತುಂಬ ಕೆಟ್ಟ ಪದ್ಧತಿ. ಅದಕ್ಕೊಂದು ನೀವು ಶಿಸ್ತನ್ನು ನಿಮ್ಮ ಮನೆಯಲ್ಲಿದ್ದ ಇತರೆ ಮಕ್ಕಳಿಗೆ, ಅಣ್ಣಂದ್ರ ಅಥವಾ ತಂಗಿಯಂದ್ರ, ಅಕ್ಕಂದ್ರ ಮಕ್ಕಳಿಗೆ ನೀವು ಆ ಶಿಸ್ತನ್ನು ಹೇಳಬೇಕಾಗ್ತದೆ. ಇದು ತುಂಬ ಅತಿ ಅಗತ್ಯವಾದಂತಹ ವಿಷಯ. ಮತ್ತು ಮೊಬೈಲ್ ತೋರಿಸ್ಕೊಂಡು ಊಟ ಮಾಡಿಸುವಂಥದ್ದು, ಕಾರ್ಟೂನ್ ತೋರಿಸಿ ಊಟ ಮಾಡುವಂಥದ್ದು, ಇದೆಲ್ಲ ತುಂಬ ಒಂದು ಕೆಟ್ಟ ಪದ್ಧತಿ. ಮಕ್ಕಳು ಮೊದಲು ದೊಡ್ಡವರಾಗಿದ್ದಾರೆ, ಏನು ಈಗ ಮೊಬೈಲ್ ಬಂದ ಮೇಲೆ ಮಕ್ಕಳು ದೊಡ್ಡ ಆಗ್ತಾ ಇರೋದಂತಲ್ಲ. ಟಿ ವಿಯೂ ಹಾಗೆ, ಟಿ ವಿಯನ್ನು ನೋಡಿಸ್ಕೊಂಡು ಧಾರಾವಾಹಿ ನೋಡಿಕೊಂಡು ನಾವು ಊಟ ಮಾಡುವಂಥದ್ದು, ಎಲ್ಲರ ಜೊತೆಗೆ ಕೂತು ಊಟ ಮಾಡದೇ ಇರುವಂತಹ ಒಂದು ಪದ್ಧತಿ ಇತ್ತೀಚೆಗೆ ತುಂಬ ಸಾಮಾನ್ಯವಾಗಿದೆ. ಇದನ್ನು ನಾವು ಆದಷ್ಟು ಮನೆಯಲ್ಲಿ ನಾವು ಅವಾಯ್ಡ್ ಮಾಡಬೇಕು. ಆಗಲೇ ಈಗ ಮೊದಲು ಹೇಳಿದರು, ಇಂಜಿನಿಯರು ಅಥವಾ ಡಾಕ್ಟರ್ ಆಗಲಿಕ್ಕೆ ತುಂಬ ನಾವು ಖರ್ಚು ಮಾಡ್ತೇವೆ, ಅಥವಾ ನಮ್ಮ ಮಕ್ಕಳು ಸೈಂಟಿಸ್ಟ್ ಆಗಬೇಕು, ಏನೇನೋ ಆಸೆಗಳನ್ನಿಡ್ತೇವೆ. ಆದರೆ ಮಕ್ಕಳಿಗೆ ಸಂಸ್ಕಾರ ಏನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಅದಕ್ಕೆ ನಾವು ಏನು ಖರ್ಚು ಮಾಡ್ತಾ ಇಲ್ಲ. ಸಂಸ್ಕಾರ ಕೊಡಲಿಕ್ಕೆ, ಒಳ್ಳೆ ಗುಣನಡತೆಯನ್ನು ಕಲಿಸಲಿಕ್ಕೆ ನಾವು ಏನು ಖರ್ಚು ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡಬೇಕಾದಂತಹ ಒಂದು ವಿಷಯ. ಇದನ್ನು ನಾವು ಆದಷ್ಟು ನಮ್ಮ ಮನೆಗಳಲ್ಲಿ ಸರಿ ಮಾಡ್ಕೊಳ್ಬೇಕು. ನಾನೇ ನೋಡಿದ್ದೇನೆ, ನನ್ನ ಅಕ್ಕನ ಮನೆಯಲ್ಲಿ ನಾನು ನೋಡ್ತೇನೆ, ಅವ್ರ ಮಕ್ಕಳು ಊಟ ತಗೊಂಡು ಹೋದರೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಹೋಗಿ ಟಿ ವಿ ನೋಡ್ಲಿಕ್ಕೆ ಕೂತ್ರೆ, ಅವ್ರು ಮಧ್ಯಾಹ್ನ ಹೋದರೆ ಒಂದು ಸಾಯಂಕಾಲವೇ ಬರೋದು, ಮತ್ತೆ ಕೈ ತೊಳಿಲಿಕ್ಕೂ ಬರೋದಿಲ್ಲ, ಕೈ ಒಣಗಿ ಹೋಗಿರ್ತದೆ. 2 ಗಂಟೆ ಅವ್ರು ಏನು ತಿಂದರೂ ಅವರಿಗೆ ಗೊತ್ತಿರೋದಿಲ್ಲ. ಈ ರೀತಿಯಲ್ಲಿ ಮಾಡಬಾರ್ದು. ಆಯುರ್ವೇದದಲ್ಲಿ ಆಹಾರ ವಿಧಾನ ಅಂತ ಹೇಳಿದ್ದಾರೆ, ಯಾವ ರೀತಿಯಲ್ಲಿ ನಾವು ಮಾಡಬೇಕು. ಆ ಊಟ ಎಲ್ಲ ಬಿಸಿ ಇರಬೇಕು, ಯಾವಾಗಲೂ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಫ್ರಿಜ್ಜಲ್ಲಿ ಏನಾದ್ರು ಇಟ್ಟಿದ್ರು ಅದನ್ನು ಬಿಸಿ ಮಾಡಿ ನೀವು ತಿನ್ನಬೇಕು, ತಂಪು ತಿನ್ನಬಾರ್ದು. ಹಳಸಿದ ಆಹಾರವನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಒಂದು 5-6 ಸರಿ ಬಿಸಿ ಮಾಡಿ 2-3 ದಿನ ತಿನ್ನುವಂಥದ್ದು, ಅಥವಾ ದೋಸೆ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟು ಹಲವು ದಿನ ಅದನ್ನೇ ತೆಗೆದು ಹೊಯ್ಯುವಂತಹ ಒಂದು ಕೆಲವೊಂದು ಪದ್ಧತಿಗಳು, ಇದನ್ನೆಲ್ಲ ನಾವು ಬಿಟ್ಟು ಸ್ವಲ್ಪ ಆಹಾರದ ಬಗ್ಗೆ ನಾವು ಗಮನ ಕೊಡಬೇಕು. ನಾವು ದುಡ್ಡನ್ನು ದುಡಿತಾ ಇರ್ಬೋದು, ಎಲ್ಲರೂ ಕಷ್ಟಪಟ್ಟು ದುಡಿತಾ ಇರ್ಬೋದು, ಆದರೆ ಅದನ್ನು ಅನುಭವಿಸುವಂತಹ ಯೋಗವು ನಾವು ಮಾಡಿಕೊಳ್ಬೇಕು. ಅದು ನಮ್ಮ ಕೈಯಲ್ಲಿದೆ. ಮಕ್ಕಳ ಆಹಾರ ಪದ್ಧತಿಯು ಹಾಗೆ. ನಮಗೊಂದು ಉಳ್ಳಾಲದಿಂದ ಒಂದು ಪೇಷಂಟ್ ಬಂದಿತ್ತು, ಒಂದು ಮಗು ಊಟ ಮಾಡೋದಿಲ್ಲ ಅಂಥೇಳಿ. ಮಗುವಿನ ಪೂರ್ತಿ ಮೈಡೀ ಚರ್ಮ ರೋಗ.
ನೋಡಿದಾಗ ಏನು ಅಂತೇಳಿ ಕೇಳಿದಾಗ ಮಗು ಬೇರೆ ಏನು ತಿನ್ನೋದಿಲ್ಲ. ಏನು ತಿಂತದೆ ಅಂತ ಕೇಳಿದರೆ ಲೇಸ್ ತಿಂತದೆ ಅಂತೇಳಿ, ದಿನಕ್ಕೆ 5-6 ಪ್ಯಾಕೆಟ್ ಲೇಸ್. ಸೊ ಹೀಗೆ ಮಕ್ಕಳಿಗೆ ನಾವು ಚಿಪ್ಸು ಈ ಥರ ಕೊಡ್ತಾ ಇದ್ರೆ ಮಗು ಕೇಳೋದಿಲ್ಲ ಅಂತೇಳಿ ಕೊಡುವಂಥದ್ದು ತಪ್ಪು. ಅಪ್ಪ ಅಮ್ಮ ಫಸ್ಟು ನಾವು ಈ ವಿಷಯದಲ್ಲಿ ಸರಿಯಾಗಬೇಕು. ನಾವು ಒಳ್ಳೆ ಅವರಿಗೆ ಕೆಲವೊಂದು ಅದು ಶಿಸ್ತು ಅಂತ ಅನಿಸಿದ್ರೆ ತೊಂದರೆ ಇಲ್ಲ, ಕೇಳಿದ್ದನ್ನು ಕೊಡುವಂತಹ ಒಂದು ಸಂಪ್ರದಾಯವನ್ನು ನಾವು ಬಿಡಬೇಕು. ನಿಮ್ಮ ಮನೆಯಲ್ಲಿ ಬಾಕಿದವರಿಗೆ ನೀವು ಹೇಳಬೇಕು. ನಾನಂತೂ ಆ ವಿಷಯದಲ್ಲಿ ಸ್ವಲ್ಪ ನಾನು ಆ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ದೇನೆ. ಮತ್ತು ಮಕ್ಕಳಿಗೂ ಹಾಗೆ ವೈದ್ಯಕೀಯ ಚಿಕಿತ್ಸೆ ಅಂದರೆ ಎಲ್ಲೆಲ್ಲ ಸಣ್ಣ ಸಣ್ಣ ಪುಟ್ಟ ಒಂದು ಇದಕ್ಕೆ ಮನೆಯಲ್ಲೇ ನಮಗೆ ಮದ್ದಿರ್ತದೆ. ಇಲ್ಲದಿದ್ದರೆ ಆಯುರ್ವೇದ ಚಿಕಿತ್ಸೆ ತುಂಬ ಉತ್ತಮವಾಗಿ ಕಾರ್ಯವಹಿಸ್ತದೆ. ಮಕ್ಕಳಿಗೆ ಎಲ್ಲ ಶೀತ ಜ್ವರಕ್ಕೆ ನಿಮಗೆ ಪಿಡಿಯಾಟ್ರಿಷಿಯನೇ ಬೇಕು ಅಂತಿಲ್ಲ. ಆಯುರ್ವೇದದಲ್ಲಿಯೂ ಮಕ್ಕಳನ್ನು ನೋಡುವಂತಹ ಚಿಕಿತ್ಸಕರು ಇರ್ತಾರೆ. ನಮ್ಮಲ್ಲಿ ಡಾಕ್ಟರ್ ಶ್ರವ್ಯ ಇದ್ದಾರೆ, ಅವರು ಉತ್ತಮವಾಗಿ ಚಿಕಿತ್ಸೆ ಮಾಡ್ತಾರೆ. ಯಾಕೆ ನಾನು ಹೇಳೋದಂತಂದ್ರೆ ನನ್ನ ಮಗನಿಗೆ ಇವತ್ತು ಅವನಿಗೆ 11 ವರ್ಷ ಆಯಿತು. 11 ವರ್ಷದಲ್ಲಿ ನಾನು ಇಷ್ಟರವರೆಗೆ ಅವನಿಗೆ ಒಂದು ಆ್ಯಂಟಿಬಯೋಟಿಕನ್ನು ಯೂಸ್ ಮಾಡಲಿಲ್ಲ. ಯಾಕೆ ನಾನು ಆಯುರ್ವೇದ ವೈದ್ಯನಾಗಿ ನಾನು ನನ್ನ ಮಗನಿಗೆ ಅಥವಾ ನನಗೆ ನಾನು ಯೂಸ್ ಮಾಡಬೇಕು. ಅದು ಮಾಡಿದ್ರೆ ನಾನು ಬಾಕಿದ್ದವರಿಗೆ ಹೇಳಿ ಸುಖ ಇಲ್ಲ. ಹಾಗಾಗಿ ಅವನಿಗೆ ಸ್ವರ್ಣಪ್ರಾಶನ ಮಾಡಿದ್ದೇವೆ. ಸ್ವರ್ಣಪ್ರಾಶನ ಮಾಡಿದ ಮೇಲೆ ಅವನಿಗೆ ಯಾವುದೇ ಇಲ್ಲಿ ತನಕ ಅವಾಗವಾಗ ಜ್ವರ ಬರುವಂಥದ್ದು ಅಥವಾ ಶೀತ ಆಗುವಂಥದ್ದು ನಾನು ನೋಡಲೇ ಇಲ್ಲ. ಅದು ಅದರಿಂದಾಗಿಯೋ ಅಥವಾ ಅವನ ಜೆನೆಟಿಕ್ಸ್ದಾಗಿ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ನಾನು ನೋಡಿದ್ದೇನೆ. ನನ್ನ ಅನಿಸಿಕೆ ಅದರಿಂದಾಗಿ ಆ ರೀತಿಯಲ್ಲಿದೆ. ಹಲವು ಆ್ಯಂಟಿಬಯೋಟಿಕ್ನ ಅಗತ್ಯ ಬರ್ಬೋದು, ತುಂಬ ಅತಿಯಾಗಿ ಇನ್ಫೆಕ್ಷನ್ಸ್ ಆದಾಗ ಅಗತ್ಯ ಬರ್ಬೋದು. ಆಧುನಿಕ ವೈದ್ಯಕೀಯ ಪದ್ಧತಿಯ ಅಗತ್ಯ ಇದೆ. ಅದರ ಜೊತೆಗೆ ಆದರೆ ಹಲವು ರೋಗಗಳಿಗೆ ಆಯುರ್ವೇದವನ್ನು ಉಪಯೋಗಿಸುವಂಥದ್ದು. ಆಯುರ್ವೇದದಿಂದ ಅದು ಆಗುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿಯ ವೈದ್ಯರು ಹೇಳ್ತಾರೆ ನೀವು ಏನು ಮಾಡಬೇಕು ಅಂತ ಹೇಳಿ. ಹಾಗೆ ಎಲ್ಲದಕ್ಕೂ ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ ಇರುವುದಿಲ್ಲ. ಕೆಲವೊಂದು ಅಷ್ಟು ಸಮರ್ಪಕವಾಗಿ ನಡೀದೇ ಇರ್ಬೋದು. ಆದರೆ ಪ್ರಾಥಮಿಕ ಹಂತದಲ್ಲಿ ಎಲ್ಲವನ್ನು ನಾವು ಆಯುರ್ವೇದ ರೂಪದಲ್ಲಿ ಅಥವಾ ಮನೆಮದ್ದಿನ ರೂಪದಲ್ಲಿ ಉಪಯೋಗ ಮಾಡಿದಾಗ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಸೊ ಹೀಗಾಗಿ ಮುಂದಿನ ನಾವು ನಮ್ಮ ಭೇಟಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಆಗಬೇಕು. ಅದರಲ್ಲಿ ನಿಮಗೆ ಏನಾದರೂ ಆಪ್ತ ಸಮಾಲೋಚನೆ ಇದ್ದರೆ, ಈಗ ಎಲ್ಲರೂ ಗುಂಪಿನಲ್ಲಿ ಕೂತು ಮಾತಾಡುವಂಥದ್ದು ಒಳ್ಳೆಯದಾಗುವಂಥದ್ದಿಲ್ಲ. ಹಾಗಿರುವಾಗ ಸಪರೇಟ್ ಆಗಿ ಯಾವುದಾದ್ರು ಒಬ್ಬರು ವೈದ್ಯರನ್ನು ಅಥವಾ ಮಾತಾಡಬೇಕು ಅಂತ ಆದಾಗ ಅವರ ಹತ್ರ ಮಾತಾಡಿ ಕೆಲವು ವಿಷಯಗಳನ್ನು ತಿಳ್ಕೊಬೋದು. ಏನಂದರೆ ನೀವೆಲ್ಲರೂ ಅಲ್ಲಿ ಬಂದ ಕೂಡಲೇ ಔಷಧವನ್ನು ಕೊಟ್ಟು ಹೋಗುವಂಥದ್ದು ತಗೊಳ್ಳುವಂಥದ್ದಲ್ಲ, ಒಂದು ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಅತಿ ಅಗತ್ಯ. ಯಾಕೆಂದರೆ ಮುಂದಿನ ಇವರೆಲ್ಲರೂ ಹೇಳಿದಾಗ ಹಿರಿಯರು ಹೇಳಿದಾಗೆ ಮುಂದಿನ ಒಂದು ಜನಾಂಗ ಒಳ್ಳೆ ರೀತಿಯಲ್ಲಿ ಆಗಬೇಕು, ಉತ್ತಮ ಪ್ರಜೆ ಆಗಬೇಕು. ಉತ್ತಮ ಮಗು ಆದರೆ ಉತ್ತಮ ಪ್ರಜೆ ಆಗ್ತಾನೆ, ಉತ್ತಮ ಪ್ರಜೆ ಆದರೆ ಅವನ ದೇಶಕ್ಕೊಂದು ಶಕ್ತಿ ಆಗ್ತಾನೆ ಅಂತ ಹೇಳ್ತಾ ನೀವೆಲ್ಲರೂ ಮುಂದೆ ಪ್ರತಿ ಭಾನುವಾರ ಪ್ರಥಮ ಭಾನುವಾರ ನಾವು ಅದು ಯಾವ ದಿನ ಬರ್ತದೆ ಅಂತ ಮುಖ್ಯ ಅಲ್ಲ, ಯಾವ ತಾರೀಕು, ಪ್ರಥಮ ಭಾನುವಾರ ನಾವು ಈ ಕಾರ್ಯಕ್ರಮವನ್ನು ನಾವು ಮುಂದೆ ಇಟ್ಕೊಳ್ತೇವೆ. ನಿಮಗೆ ನಾರಾಯಣ ಕಜೆಯವರು ತಿಳಿಸ್ತಾರೆ, ನಮ್ಮ ಯೋಜನಾಧಿಕಾರಿ ವಿಕ್ರಮ್ ಕುಂಟಾರ್ ಅವರು ವಾಟ್ಸಪ್ ಮೂಲಕ ತಿಳಿಸ್ತಾರೆ. ಆದಷ್ಟು ಇದಕ್ಕೆ ನೀವು ಮುಂದೆ ನಿಮಗೆ ಗೊತ್ತಿರುವವರನ್ನು ಸೇರಿಸುವಂತಹ ದಂಪತಿಗಳನ್ನು ಸೇರಿಸುವಂತಹ ವ್ಯವಸ್ಥೆಯು ನಿಮ್ಮಿಂದಲೂ ಆಗಬೇಕು. ಯಾಕೆಂದರೆ ಗುಜರಾತಲ್ಲಿ ಆಗ್ತದೆ ಅಂತಾದರೆ ನಮ್ಮ ರಾಜ್ಯದಲ್ಲೂ ಆಗ್ಬೋದು, ಆಗದಿದ್ದಾಗ ಏನೂ ಇಲ್ಲ. ಎಲ್ರಿಗೂ ಮನಸ್ಸು ತುಂಬ ಮುಖ್ಯ. ನೀವು ಮನಸ್ಸು ಮಾಡಬೇಕಾದ್ದು ಇದಕ್ಕೆ ಮುಖ್ಯ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಇಲ್ಲಿ ಡಾಕ್ಟರ್ ಅಜಂತಾ ಶಿವಾಜಿ ಇದ್ದಾರೆ. ಅವರು ನಮ್ಮ ಕೋಟೆಗಾರ್ನವರೇ, ಅವರು ಪ್ರಾಧ್ಯಾಪಕರಾಗಿದ್ದಾರೆ. ಅವರು ರೋಗ ನಿದಾನದ ಪ್ರಾಮುಖ್ಯಸ್ಥರು. ನಿಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಅವರು ಲೈಂಗಿಕ ತಜ್ಞ ಮತ್ತು ಇದರ ವಿಭಾಗವನ್ನು ನೋಡ್ಕೊಳ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಒಂದು ಸಂಪೂರ್ಣ ಅನ್ನುವಂತಹ ಒಂದು ವಿಭಾಗವನ್ನು ತೆರೆದಿದ್ದೇವೆ. ಅಲ್ಲಿ ಈ ವಿಷಯ ಎಲ್ಲವನ್ನು ಅವರು ಹಂತ ಹಂತವಾಗಿ ದಂಪತಿಗಳಿಗೆ ಹೇಳಿಕೊಡುವಂಥದ್ದು ಅಥವಾ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಅದಕ್ಕೆ ಪರಿಹಾರ ಹೇಳುವಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ. ಉತ್ಪತ್ತಿಯ ಸಮಸ್ಯೆಗಳು ಬಂದಾಗ, ಅದು ಪುರುಷರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಅದಕ್ಕೆ ಅವರು ಅದರ ಬೇಕಾದಂತಹ ಲ್ಯಾಬ್ ಟೆಸ್ಟ್ಗಳಾಗಲಿ ಅಥವಾ ಅವರಿಗೆ ಬೇಕಾದಂತಹ ಕೌನ್ಸಿಲಿಂಗ್ ಇದನ್ನೆಲ್ಲವನ್ನು ಮಾಡ್ತಾರೆ. ಅದರ ಜೊತೆಗೆ ಅದರ ಪರಿಹಾರವನ್ನು ಅವರು ನೀಡ್ತಾರೆ. ಅದೇ ರೀತಿ ಪ್ರಸೂತಿ ವಿಭಾಗದಲ್ಲಿ ಡಾಕ್ಟರ್ ಆಶಾ ಪಾರ್ವತಿ ಅಂತಿದ್ದಾರೆ. ಅವರು ನಿಮಗೆ ಪ್ರಸೂತಿ ಅಥವಾ ಸ್ತ್ರೀರೋಗ ಸಮಸ್ಯೆಗಳು ಬಂದಾಗ ಅದನ್ನು ಅವರು ಪರಿಹಾರ ಮಾಡುವಂಥದ್ದು, ಅಥವಾ ಮುಟ್ಟಿನ ದೋಷ ಇರ್ಬೋದು, ಇಂಥದ್ದನ್ನೆಲ್ಲ ಸರಿಯಾಗಿ ಮುಟ್ಟಾಗದೇ ಇರುವಂಥದ್ದು, ಅಥವಾ ಸಿಸ್ಟ್ ಈಗ ತುಂಬ ಕಾಮನ್ ಆಗಿರ್ತದೆ. ನೀವು ಕೆಲವು ಸರಿ ಮೆನ್ಸಸ್ ಆಗದೇ ಇದ್ದಾಗ ನೋಡಿದಾಗ ಸಿಸ್ಟ್ ಇದೆ ಅಂತ ಹೇಳ್ತಾರೆ. ಸೊ ಸಿಸ್ಟ್ ಇದ್ದಾಗ ಏನು ಮಾಡಬೇಕು, ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಾಡಿದರೆ ಮತ್ತೆ ಏನು, ಮತ್ತೆ ಅದರಲ್ಲಿ
ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಆಯುರ್ವೇದದಲ್ಲಿ ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಇದೆ, ಸಿಷ್ಟಿಗೆ ಉತ್ತಮವಾದ ಚಿಕಿತ್ಸೆ ಇದೆ, ಅದನ್ನು ನಮ್ಮಲ್ಲಿ ಮಾಡ್ತಾರೆ. ಅದರಿಂದಾಗಿ ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ಪರಿಹಾರ ಕಂಡುಕೊಳ್ಬೋದು. ಯಾಕಂದರೆ ಕೆಲವು ಕೇಸಸ್ಗಳಲ್ಲಿ ನಾವು ನೋಡಿದ್ದೇವೆ, ಸದ್ಯಕ್ಕೆ ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂಥೇಳಿ ಕೆಲವೊಂದು ರೋಗಿಗಳು ನಮ್ಮಲ್ಲಿ ಬಂದಿದ್ದರು, ಸಿಷ್ಟಿದೆ ಈ ಥರ ಈಗ ಆಗಲಿಕ್ಕಿಲ್ಲ ಅಂಥೇಳಿ ಹೇಳಿದಾಗ ಅದಕ್ಕೆ ಕೆಲವು ದಿನಗಳ ಮದ್ದಿನಲ್ಲಿ ಅವರಿಗೆ ಔಷಧಗಳಲ್ಲಿ ತಗೊಂಡು ಗುಣ ಆಗಿ ಅವರು ಸಂತಾನ ಭಾಗ್ಯವನ್ನು ಪಡೆದಿರುವಂಥದ್ದು ನಾವು ಈಗ ಇತ್ತೀಚೆಗೆ ನಮ್ಮ ಆಸ್ಪತ್ರೆಯಲ್ಲಿ ನೋಡಿದ್ದೇವೆ. ಅದೇ ರೀತಿ ನಮ್ಮ ಜೊತೆ ಇರುವಂಥದ್ದು ಇನ್ನೊಬ್ಬರು ಡಾಕ್ಟರ್ ಸೌಮ್ಯ ಕೋಟ್ಯಾನ್. ಇವರು ಯೋಗ ತಜ್ಞರು ಮತ್ತು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ 3 ವರ್ಷದಿಂದ ವೈದ್ಯರಾಗಿ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದರೆ ಈಗ ಒಬ್ಬಳು ಗರ್ಭಿಣಿ ಆದ ಸಮಯದಲ್ಲಿ ಮೊದಲ ತಿಂಗಳಿಂದ ಯಾವ ಯೋಗಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಅವರು ನಿಮಗೆ ಹೇಳಿಕೊಡಲಿದ್ದಾರೆ. ಮತ್ತು ಆಹಾರದಲ್ಲಿ ಯಾವ ಮಾರ್ಪಾಡುಗಳು ಬೇಕು ಗರ್ಭಿಣಿ ಸ್ತ್ರೀ, ಇದನ್ನು ನಾವು ಅಲ್ಲಿ ಡಾಕ್ಟರ್ ಆಶಾ ಪಾರ್ವತಿಯವರು ಈ ವಿಷಯವನ್ನು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಡಾಕ್ಟರ್ ಸೌಮ್ಯ ಕೋಟೆನವರು ಇದರ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಆಯುರ್ವೇದದಲ್ಲಿ ನೀವು ನೋಡಿದ್ರೆ ಅಷ್ಟಾಂಗ ಹೃದಯದಲ್ಲಿ ಒಂದೊಂದು ತಿಂಗಳಲ್ಲಿ ಯಾವ ಕಷಾಯವನ್ನು ಗರ್ಭಿಣಿ ಸ್ತ್ರೀ ಕುಡಿಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅದನ್ನು ಮಾಡ್ತಾ ಇಲ್ಲ ಜಾಸ್ತಿ, ಆದರೆ ನಾವು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ, ಕಷಾಯನ ಕೊಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಅವರು ಈಗ ನಮ್ಮಲ್ಲಿ ಬರುವಂತಹ ಪ್ರಸೂತಿ ವಿಭಾಗಕ್ಕೆ ಬರುವಂಥವರಿಗೆ ಈ ವಿಷಯಗಳನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಯಾವ ಕಷಾಯವನ್ನು ತಗೊಳ್ಬೇಕು ತಿಂಗಳು ಅದರಿಂದಾಗಿ ಏನು ಮಕ್ಕಳಿಗೆ ಗುಣ ಆಗ್ತದೆ, ಅದರಿಂದಾಗಿ ಯಾವ ಅಂಶಗಳು ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಅವರು ಹೇಳಿಕೊಡ್ತಾರೆ. ಅದನ್ನು ಮಾಡಿದಾಗ ಒಂದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗ್ತದೆ, ಅಂದರೆ ಪ್ರಸವಕ್ಕೆ ಹೆಲ್ಪ್ ಆಗ್ಬೋದು. ಸಿಸೇರಿಯನ್ ಅಗತ್ಯ ಬರುವುದಿಲ್ಲ. ಕರೆಕ್ಟಾಗಿ ಯೋಗ ಮತ್ತು ಆಹಾರ ಪದ್ಧತಿಯನ್ನು ಆ ಸಮಯದಲ್ಲಿ ಅವರು ಫಾಲೋ ಮಾಡಿದರೆ ಸಿಸೇರಿಯನನ್ನು 100% ಅವಾಯ್ಡ್ ಮಾಡ್ಬೋದು. ಕೆಲವು ಕಂಡೀಷನ್ಗಳಲ್ಲಿ ಮಾತ್ರ ಸಿಸೇರಿಯನ್ ಅಗತ್ಯ ಬರುವಂಥದ್ದು. ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಯಾರು ಬಾವಿಯಲ್ಲಿ ನೀರಿಳೆದವರು ಸೀದಾ ಹೋಗಿ ಹೆರಿಗೆ ಮಾಡಿಸ್ಕೊಂಡು ಬರ್ತಾ ಇದ್ರು. ಆ ರೀತಿಯಲ್ಲಿ ಇತ್ತು. ಇತ್ತೀಚೆಗೆ ನಮಗೆ ಒಂದು ಹೆರಿಗೆ ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಹೆರಿಗೆ ಒಂದು ಆಗುವುದು ಅಂದರೆ ಅದು ಪ್ರಸವ ಅಂದರೆ ಅದು ಗಜಪ್ರಸವೇ ಆಗಿದೆ ಇತ್ತೀಚೆಗೆ. ಹಾಗಿರುವಾಗ ಅದಕ್ಕೆ ಕರೆಕ್ಟಾಗಿ ನಾವು ಯೋಗಗಳನ್ನು ಮಾಡುವಂಥದ್ದು, ಹೇಳಿಕೊಟ್ಟ ಎಲ್ಲ ಯೋಗಗಳನ್ನು ಎಲ್ಲ ತಿಂಗಳು ಮಾಡಲಿಕ್ಕೆ ಆಗುವುದಿಲ್ಲ. ಆ ಥರ ಏನು ಯೋಚನೆ ಮಾಡಬೇಡಿ. ಅದಕ್ಕೆ ನಿರ್ದಿಷ್ಟ ಯೋಗಗಳು ಅಂತಿದೆ, ಯಾವ ತಿಂಗಳಲ್ಲಿ ಯಾವ ಯೋಗಗಳನ್ನು ಮಾಡಬೇಕು ಅಂತ, ಯೋಗಾಸನಗಳನ್ನು ಅದನ್ನೆಲ್ಲ ಹೇಳಿಕೊಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಯೋಗ ವಿಭಾಗದಲ್ಲಿದೆ. ಅದೇ ರೀತಿ ಡಾಕ್ಟರ್ ಪರೀಕ್ಷಿತ್ ನಾವಡ ಅವರು ನಮ್ಮ ಪ್ರಾಧ್ಯಾಪಕರು. ಅವರು ಈ ಆಯುರ್ವೇದ ವೈದ್ಯರು ಅಲ್ಲದೆ ಜ್ಯೋತಿಷ್ಯವನ್ನು ಬಲ್ಲವರಾಗಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಏನಾದ್ರು ನಿಮಗೆ ವೈದ್ಯಕೀಯ ಜ್ಯೋತಿಷ್ಯದ ಬಗ್ಗೆ ಅವರು ಹೇಳಿಕೊಡ್ತಾರೆ. ನಿಮ್ಮ ಜಾತಕ ತಗೊಬಂದರೆ ಅದರ ಬಗ್ಗೆಯೂ ಅವರು ನೋಡಿ ಅದನ್ನು ಒಂದು ಅಸೆಸ್ ಮಾಡಿ ಹೇಳಲಿಕ್ಕೆ ಅವರು ಪರಿಣಿತರಾಗಿದ್ದಾರೆ. ಅವರ ಪ್ರಯೋಜನವನ್ನು ನೀವು ಈ ಮೂಲಕ ಪಡಿಬಹುದು. ಮತ್ತು ಡಾಕ್ಟರ್ ಶ್ರವ್ಯ ಇವರು ಮಕ್ಕಳ ತಜ್ಞರು ಮತ್ತು ಸಂಗೀತ ವಿದ್ವಾನ್. ಹಾಗೆ ಎರಡೂ ಗುಣವು ಅವರಲ್ಲಿದೆ. ಹಾಗಾಗಿ ಹುಟ್ಟಿದ ಮಗುವಿನ ಚಿಕಿತ್ಸೆ ಆಗಲಿ, ನಾನು ಈಗಾಗಲೇ ಹೇಳಿದೆ, ಅನಗತ್ಯವಾಗಿ ಆ್ಯಂಟಿಬಯೋಟಿಕನ್ನು ಯೂಸ್ ಮಾಡುವಂಥದ್ದು, ತುಂಬ ಹೈ ಡೋಸಸ್ ಮೆಡಿಸಿನ್ಸನ್ನು ಯೂಸ್ ಮಾಡಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡದೆ ಆಯುರ್ವೇದ ಪದ್ಧತಿಯನ್ನು ಈ ವಿಷಯದಲ್ಲಿ ನಾವು ಪ್ರಯೋಜನ ಪಡ್ಕೊಳ್ಬೋದು. ಅದೇ ರೀತಿ ಅವರು ಸಂಗೀತದ ಬಗ್ಗೆಯೂ ತುಂಬ ಜ್ಞಾನ ಇದೆ. ಹಾಗಾಗಿ ಕೆಲವು ಸಂಗೀತಗಳಿರ್ತವೆ, ಅದನ್ನು ಗರ್ಭವತಿ ಸ್ತ್ರೀ ಕೇಳುವಂಥದ್ದು, ಯಾವ ತಿಂಗಳಲ್ಲಿ ಯಾವುದನ್ನು ಕೇಳಬೇಕು ಅಂತನ್ನುವಂಥದ್ದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ನಾವು ಈಗ ಹೇಳಿದಾಗ ಸಂಗೀತ ಅನ್ನುವಂತಾಗ ನಿಮಗೊಂದು ತುಂಬ ಇದಾಗಿ ಕಾಣ್ಬೋದು. ಆದರೆ ಅಮಿತಾಬ್ ಬಚ್ಚನ್ನೇ ಇದಕ್ಕೊಂದು ಇಂಟ್ರೊಡಕ್ಷನ್ ಕೊಟ್ಟು ಒಂದು ಸಂಗೀತದ ಒಂದು ಮ್ಯೂಸಿಕ್ಸ್ ಯಾವುದೆಲ್ಲ ಕೇಳಬೇಕು ಯಾವ್ಯಾವ ತಿಂಗಳಲ್ಲಿ, ಆ ಮ್ಯೂಸಿಕ್ಸನ್ನು ಸಿಡಿಗಳು ಆಲ್ರೆಡಿ ಅವೈಲಬಲ್ ಇದ್ದಾವೆ. ಅದಲ್ಲದೆ ಬೇರೆ ಬೇರೆ ಶಾಸ್ತ್ರೀಯ ಸಂಗೀತಗಳಿರ್ತವೆ, ಕೆಲವೊಂದನ್ನು ಯಾವುದನ್ನು ಕೇಳಬೇಕು ಅನ್ನೋದು ಈ ರೀತಿಯಲ್ಲಿ ವ್ಯವಸ್ಥೆಗಳು ಇದೆ. ಹಾಗಾಗಿ
ಇದಕ್ಕೆ ನೀವು ಮುಂದಿನ ಹಂತದಲ್ಲಿ ಮೇ 2 ಪ್ರಥಮ ಭಾನುವಾರ, ಪ್ರತಿ ತಿಂಗಳ ಪ್ರಥಮ ಭಾನುವಾರ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಎಲ್ಲರೂ ಬರಬೇಕು. ಒಂದು ಒಳ್ಳೆ ಮನಸ್ಸಲ್ಲಿ ಬನ್ನಿ, ಬಂದು ಅದರ ಬಗ್ಗೆ ತಿಳ್ಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಔಷಧ ಮಾಡಬೇಕಾ ಏನು ಮಾಡಬೇಕಾ ಅದು ಮತ್ತಿನ ವಿಷಯ, ಆದರೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಯಾವಾಗಲೂ ಉತ್ತಮ. ಅದರಿಂದಾಗಿ ನಮಗೂ ತುಂಬ ಪ್ರಯೋಜನ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗಂಟೆ ಅವಧಿ ಇರ್ತದೆ ಈ ಮುಂದಿನ ವರ್ಗಗಳು, ಅರ್ಧ ದಿವಸ ಇರೋದಿಲ್ಲ. ಅದರದ ಟೈಮಿಂಗ್ಸ್ ನಿಮಗೆ ಮುಂದೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ವೇದಿಕೆಯಲ್ಲಿ ತಜ್ಞರಿದ್ದಾರೆ, ಪರಿಣಿತರಿದ್ದಾರೆ, ಅವ್ರ ಹತ್ರ ಕೇಳ್ಬೋದು. ಸಂವಾದ ಅದೇ ವೈಯಕ್ತಿಕ ಸಮಸ್ಯೆಗಳಿದ್ರೆ ಡಾಕ್ಟರ್ ಹಾಸ್ಪಿಟಲ್ಗೆ ಬಂದು ಕೂಡ ಕೇಳ್ಕೊಳ್ಬೋದು. ಇಲ್ಲೇ ಪಕ್ಕದಲ್ಲೇ ಇದೆ ಆಸ್ಪತ್ರೆ, ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ. ಪ್ರಶ್ನೆಗಳಿಲ್ಲ ಅಂತಂದರೆ ನಾವು ಸಮಾರೋಪ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದೇವೆ. ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದ್ದೇವೆ. ಪರಿಣತರೊಂದಿಗಿನ ಸಂವಾದದ ಈ ಅವಧಿ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಗಣ್ಯರು ವೇದಿಕೆಯನ್ನು ತೆರವು ಮಾಡಿಕೊಡ್ಬೇಕು ಮುಂದಿನ ಸಮಾರೋಪ ಸಮಾರಂಭಕ್ಕೆ. ಇಲ್ಲಿಯ ತನಕ ಹಲವು ಅವಧಿಗಳಲ್ಲಿ ನೀವು ಭಾಗವಹಿಸಿದ್ದೀರಿ. ನೀವು ತುಂಬ ಆಸಕ್ತಿ ಇಟ್ಕೊಂಡು ಬಂದಿರುವಂಥ ಕಾರ್ಯಕ್ರಮ. ಈಗ ಮುಖ್ಯವಾಗಿ ನೀವು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ. ಯಾರಾದರೂ ಸ್ವ ಇಚ್ಛೆಯಿಂದ ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಗಂಡ ಮಾತಾಡದಂತೆ ಹೆಂಡತಿ ಕೇಳು. ಮದುವೆಯಾಗಿ 1 ವರ್ಷ ಹೆಂಡತಿ ಮಾತಾಡುದು ಗಂಡ ಕೇಳು. 1 ವರ್ಷ ಆದ ನಂತರ ಇಬ್ಬರು ಮಾತಾಡುದು ಪಕ್ಕದವರು ಕೇಳು. ಹಾಗಾಗಬಾರ್ದು. ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಅಭಿಪ್ರಾಯ ಹೇಳಿ, ಇಂಥದ್ದು ಇದು ಒಳ್ಳೆಯದು, ಒಳ್ಳೆದಿಲ್ಲ, ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥಾಪಕರಿಗೆ ಈ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ವೈದ್ಯರು ಯಾವಾಗಲೂ ನಮ್ಮ ಟೀಮ್ ರೆಡಿ ಇರ್ತದೆ. ಯಾವುದಾದ್ರೂ ಒಂದು ಶಾಲೆ ಅಥವಾ ಒಂದು ವೈದ್ಯಕೀಯ ಆಸ್ಪತ್ರೆ, ಕಾಲೇಜ್ ಆಗುವಂಥದ್ದು ಕೇವಲ ವ್ಯಾಪಾರದ ಉದ್ದೇಶದಿಂದಲ್ಲ, ಆ ಪರಿಸರಕ್ಕೆ ಅದರಿಂದ ಲಾಭ ಆಗಬೇಕು. ಆ ದೃಷ್ಟಿಯಿಂದ ಕೆಲವು ಮಾತನ್ನು ಹೇಳಿದ್ದಾರೆ. ನಿಮ್ಮ ಅನಿಸಿಕೆಗಳು ಏನಿದ್ರು ಅದನ್ನು ಹೇಳ್ಬೋದು. ಅದೊಂದು ಅವಕಾಶ ಇದೆ. ಮತ್ತೆ ಇನ್ನು ಮುಖ್ಯ ಸಮಾರೋಪ ಮಾತಾಡ್ತಾರೆ. ಆಮೇಲೆ ತಿಂಗಳಿಗೊಮ್ಮೆ ಬಂದು ಹೇಳುವಂಥದ್ದು. ಊಟದ ಸಮಯದಲ್ಲಿ ನೀವು ಏನಾದರೂ ಇದ್ದರೆ ನಮ್ಮ ತಾರಕನಂತ ಕೇಳುವುದು. ಹೆಂಗಸರಿಗೆ ಗಂಡಸ ಹತ್ರ ಮಾತಾಡೋದು ಕಷ್ಟ ಆಗ್ತದೆ, ಸಮಸ್ಯೆ ಆಗ್ತದೆ. ನಾವು ಆರಂಭದಲ್ಲಿ ಇಲ್ಲಿಗೆ ಬರಬೇಕಿದ್ರೆ ಈ ಥರದ ನಿರೀಕ್ಷೆ ಇರಲಿಲ್ಲ. ತುಂಬ ನಮ್ಮ ಅಕ್ಕಪಕ್ಕದವರೆಲ್ಲ ನವದಂಪತಿಗಳ ಸಮಾವೇಶ, ಇದಕ್ಕೆಲ್ಲ ಹೋಗಿ ಬಂದಾಗ ಅಲ್ಲಿ ಒಂದು ಬೇರೆಯ ಅನುಭವ. ಆದರೆ ಈ ದಂಪತಿ ಶಿಕ್ಷಣ ಅಂತ ಹೇಳುವಾಗ ಇಲ್ಲಿ ಒಂದು ಬೇರೆಯ ಅನುಭವ. ಅಂದರೆ ತುಂಬ ಉಪಯುಕ್ತವಾಗಿರುವಂಥದ್ದು. ಇದನ್ನು ಇಲ್ಲಿ ಬಂದವರ ಸಂಖ್ಯೆ ಕಡಿಮೆ, ಇನ್ನೂ ತುಂಬ ಜನ ಇದ್ದಾರೆ ಈ ಥರದ. ನಾವು ಒಂದಷ್ಟು ಸಂಘದ ಸಂಪರ್ಕ ಮತ್ತು ಬೇರೆ ಬೇರೆ ಸಂಪರ್ಕದಿಂದ ಜೀವನವನ್ನು ಒಂದು ಸರಳ ಜೀವನದಲ್ಲಿ ನಾವಿದ್ದೇವೆ. ಆದರೆ ತುಂಬ ಜನ, ಈಗ ನನ್ನ ಸ್ನೇಹಿತರು, ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೋಸ್ಕರ ನನಗೆ ಇಲ್ಲಿಂದ ನೇರವಾಗಿ ಯಾರ್ದು ಸಂಪರ್ಕ ಮಾಡಲಿಲ್ಲ. ಒಂದು ವಾಟ್ಸಪ್ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಇದರ ಒಂದು ಮೆಸೇಜ್ಗಳು ಬಂದ ಕಾರಣ ಒಂದು ತಕ್ಷಣಕ್ಕೆ ಒಬ್ಬರನ್ನು ಸಂಪರ್ಕ ಮಾಡಿದೆ. ಅದರಲ್ಲಿ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ವಿಕ್ರಮ್ ಅವರ ಅಂತ ಅನಿಸ್ಬೇಕು, ಅವರಿಗೆ ನಾನು ವಾಟ್ಸಪ್ ಮಾಡಿದೆ. ಅಲ್ಲಿಂದ ನಮ್ದು ನೇರವಾಗಿ ಮಾತಾಡಲಿಲ್ಲ, ವಾಟ್ಸಪ್ ಮುಖಾಂತರವೇ ಇದಾಯ್ತು. ಅವ್ರು ಏನೆಲ್ಲ ಮಾಡ್ಬೇಕಂತ ಹೇಳಿದ್ರು, ಅದರ ಮುಖಾಂತರ ಬಂದೇವೆ. ಕೂಡಲೇ ನಾನು ತಕ್ಷಣಕ್ಕೆ 4 ಜನರನ್ನ, ದಂಪತಿಗಳನ್ನ ಸಂಪರ್ಕ ಮಾಡಿದ್ರಲ್ಲಿ 2 ಜನ ಬಂದಿದ್ದಾರೆ. ಇವರು ಅವರಿಗೆ ಕೂಡ ಮಾಹಿತಿಯನ್ನು ಅವರು ಕೂಡ ಬೇರೆ ಕಡೆ ಸಂಪರ್ಕ ಮಾಡಿದ್ರು. ಆಮೇಲೆ ನನ್ನ ಹತ್ರ ಕೆಲವೊಂದು ಮಾಹಿತಿಯನ್ನು ಕೇಳಿ ಅವರು ಬಂದಿದ್ದಾರೆ. ಇನ್ನೂ 2 ಜನ ಇದ್ದಾರೆ. ಅವರು ತುಂಬಾ ಜೀವನದಲ್ಲಿ ಸಮಸ್ಯೆ ಇರೋರು, ಇತ್ತೀಚೆಗೆ ಮದುವೆ ಆದವರು. ಅವರು ಒಬ್ಬರು ಅಂತ ಹೇಳಿದ್ರಂತೆ, ನನಗೆ ಮದುವೆಯಾಗಿ ನನ್ನ ಜೀವನವೇ ಬೇಡ ಅಂತ ಆಗ್ತದೆ. ಅಂತವರು ನಾನು ನೇರವಾಗಿ ಸಂಪರ್ಕ ಮಾಡಿದೆ, ನೀವು ಬರಲೇಬೇಕು ಇದಕ್ಕೆ ಅಂತ. ಆಗ ಅವರು ಹೇಳಿದೆ ಏನಂತ ಹೇಳಿದ್ರೆ, ನನಗೆ ಕುಟುಂಬದ ಕಾರ್ಯಕ್ರಮ ಇದೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ನಾನು ಅವರನ್ನು ತುಂಬಾ ಒತ್ತಾಯ ಮಾಡಲಿಲ್ಲ. ಆದ್ರೆ ಇಲ್ಲಿಗೆ ಬಂದ ನಂತರ ಅವರು ಬರ್ತಾ ಇದ್ರೆ ತುಂಬಾ ಅವರಿಗೆ ಉಪಯುಕ್ತ ಆಗ್ತಾ ಇತ್ತು ಅಂತೇಳಿ. ಈಗ ನನ್ನ ಒಂದು ಇದೇನಂತ ಹೇಳಿದ್ರೆ, ಈ ತರದ ಕಾರ್ಯಕ್ರಮಗಳು ನಮ್ಮ ಎಲ್ಲ ನಗರಗಳಲ್ಲಿ ಆಗ್ಬೇಕು. ಅದಕ್ಕೋಸ್ಕರ ನಮ್ಮದು ಕೂಡ ಈ ತರದ ಒಂದು ಸೇವಾ ಸಂಸ್ಥೆ ಇದೆ, ಉಪ್ಪಳ ಪರಿಸರದಲ್ಲಿ ಇದೆ.
ಅಲ್ಲಿ ಈ ತರದ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ವೇಳೆ ಆಯೋಜನೆ ಮಾಡಿದ್ರೆ ಖಂಡಿತವಾಗಿ ಈ ತರದ ಕಾರ್ಯಕ್ರಮ ಮಾಡಬಹುದು ಅನ್ನುವಂತ ಒಂದು ಇದನ್ನ ನಾನು ಹೇಳ್ತಾ ಇದ್ದೆ. ಸ್ವಲ್ಪ ಗಟ್ಟಿ ಮಾತಾಡಿ. ನಿನ್ನೆ ಫಸ್ಟ್ ಟೈಮಿಗೆ ವಿಷಯ ಗೊತ್ತಾದ ಪಕ್ಕದವರೇ ಭರತಣ್ಣ ಹೇಳಿದ್ರು. ಅದು ಅಲ್ಲದೆ ಇವತ್ತು ಬೆಳಿಗ್ಗೆ ಬರುವಾಗ ಕೂಡ ಒಬ್ಬರು ಹೇಳಿದ್ರು ಭಾರಿ ಒಳ್ಳೆ ಕಾರ್ಯಕ್ರಮ, ನೀವು ಹೋಗ್ಲೇಬೇಕಂತ. ಅದು ಅದರಿಂದ ನಾಳೆ ಬೆಳಿಗ್ಗೆ ನನಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಜಾಯ್ನಿಂಗ್ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ. ಆದ್ರೂ ಕೂಡ ಟೈಮ್ ನೋಡಿ ಆದಷ್ಟು ಇಲ್ಲಿ ಬಂದಿದ್ದೇನೆ. ಥ್ಯಾಂಕ್ ಯು. ನೋಡಿ, ಊರಿನ ಜಾತ್ರೆಗೆ ಅಂತೇಳಿ 3-4 ನಮ್ಮ ಗಡಿ ರಕ್ಷಕ ಪಡೆಯಲ್ಲಿರ್ತಕ್ಕಂಥ ಒಬ್ಬ ಯೋಧ ತನ್ನ ಹೆಂಡತಿಯಲ್ಲಿ ಅಥವಾ ಒಂದು ಅರ್ಧ ದಿವಸವನ್ನು ಸ್ಯಾಕ್ರಿಫೈಸ್ ಮಾಡೋದು ದೊಡ್ಡ ಸಮಸ್ಯೆ. ನೀವು ಬಂದದ್ದು ನಿಮ್ಮ ತ್ಯಾಗ, ಗಡಿಯಲ್ಲಿ ಹೇಗೆ ನಿಮ್ಮ ನಮಗೆ ಸೈನಿಕರಿಗೆ ನಮಸ್ಕಾರ. ಮೊದಲು ಇಲ್ಲಿಗೆ ಬರುವಾಗ ನಾನು ಕೂಡ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿದ್ದೆ ದಂಪತಿ ಶಿಕ್ಷಣ ಅಂತ. ಎಲ್ರು ನನ್ನ ಹತ್ರ ಕ್ವಶನ್ ಮಾರ್ಕ್ ಹಾಕಿ ರಿಪ್ಲೈ ಮಾಡ್ತಾ ಇದ್ರು, ದಂಪತಿ ಶಿಕ್ಷಣ ಏನು ಅಂತ. ನನಗೆ ಮಾತ್ರ ಹೇಳಲಿಕ್ಕೆ ಆನ್ಸರ್ ಇರಲಿಲ್ಲ, ಅದಕ್ಕಾಗಿ ನಾನು ಬ್ಲಾಂಕ್ ಬಿಟ್ಟಿದ್ದೆ. ಇವತ್ತು ಹೋಗಿ ಹೇಳ್ಬಹುದು ದಂಪತಿ ಶಿಕ್ಷಣ ಅಂದ್ರೆ ನಮ್ಮ ಮದುವೆಯ ಆದ ಜೀವನವನ್ನೇ ಬದಲಾಯಿಸುವಂತ ಒಂದು ಸಂದರ್ಭ ಅಂತ. ಯಾಕೆಂದ್ರೆ ಅಂತ ಶಿಕ್ಷಣ ಇಲ್ಲಿ ಸಿಕ್ಕಿದೆ. ನಮ್ಮ ಹಿರಿಯರು ಹೇಳಿದ್ರು ದಂಪತಿಗಳಿಬ್ಬರು ಸಂತೃಪ್ತಿಯ ಜೀವನ ಮಾಡಬೇಕು ಅಂತ. ಅದು ಒಂದು ಲೆಕ್ಕದಲ್ಲಿ ಸತ್ಯವೂ ಕೂಡ ಹೌದು. ಯಾಕಂದ್ರೆ ಈಗ ನಮ್ಮೆಲ್ಲರ ಲೈಫ್ ಫ್ಯಾಷನೆಟಿಕ್ ಆಗಿದೆ. ಹೀಗೆ ನಾವು ಫ್ಯಾನ್ಸಿ ಒಂದು ಅಂಗಡಿಗೆ ಹೋದಾಗ ನಂಗೆ ಅದು ಬೇಕು ಇದು ಬೇಕು ಎಲ್ಲವೂ ಬೇಕಾಗ್ತದೆ. ಅದನ್ನೆಲ್ಲ ಕೇಳ್ತಾ ತಗೊಳ್ತಾ ಕೂತ್ರೆ ಅದು ತುಂಬಾ ಕಷ್ಟ ಆದೀತು. ಅದಕ್ಕೋಸ್ಕರ ನಮಗೆ ಬೇಕಾದಂತ ಕೆಲವನ್ನು ಆರಿಸಿ ಅದರಲ್ಲಿ ಸಂತೃಪ್ತಿಯ ಜೀವನ ನಡೆಸುವುದನ್ನ ಇಲ್ಲಿ ನಮಗೆ ಒಂದು ಪ್ರೀತಿಯಿಂದ ಹೇಳಿದರೆ ಅದೊಂದು ಬಹಳ ಮುಖ್ಯವಾಗಿದೆ ಸಹ. ಹಾಗೆ ಇಲ್ಲಿ ಬಂದು ನನಗೆ ತುಂಬಾ ಒಂದು ಜೀವನಕ್ಕೆ ಇನ್ನಿನ ನೆಕ್ಸ್ಟ್ ಸ್ಟೆಪ್ಗಾಗಿ ಹೇಗೆ ನಾವು ಜೀವನ ಮಾಡಬಹುದು ಅನ್ನೋದನ್ನ ಇಲ್ಲಿ ಒಂದು ಚೊಕ್ಕವಾಗಿ ಕಲಿಸಿದರೆ ಅದಕ್ಕೆ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸಂಘಟಕರಿಗೆ ಹಾಗೂ ವೇದಿಕೆಯಲ್ಲಿರುವ ಅಭ್ಯಾಗತರಿಗೆ ಶಿರಬಾಗಿ ನಮಸ್ಕರಿಸುತ್ತಾ, ಈ ದಂಪತಿ ಶಿಕ್ಷಣ ಅನ್ನುವಂತ ನಾನು ಈ ಕಾನ್ಸೆಪ್ಟ್ ಅನ್ನು ಕೇಳಿದ್ದೆ ಇದೇ ಮೊದಲನೇ ಬಾರಿಗೆ. ಬೇರೆ ಧರ್ಮದಲ್ಲಿ ಇದೆ ಮ್ಯಾರೇಜ್ ಕೋರ್ಸ್ ಅಂತ ಹೇಳಿ ಮಾಡ್ತಾರೆ, ಬಟ್ ಇದ್ರಲ್ಲಿ ನಮ್ಮ ಧರ್ಮದಲ್ಲಿ ಇದು ಮಾಡಿರುವಂತದ್ದು ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿರುವಂತದ್ದು. ಈಗಾಗ್ಲೂ ಒಂದು 2 ತಿಂಗಳಾಗಿದೆ ಮದುವೆಯಾಗಿ. ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರುವಂತದ್ದು, ಅದಕ್ಕೆ ನಾವಿಲ್ಲಿ ಭಾಗವಹಿಸಿರುವಂತದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಜಮಾನರು ನಂಗೆ ನಿನ್ನೆ ಹೇಳಿದ್ರು, ನಾನಿವತ್ತು ನಿಜವಾಗ್ಲೂ ತಾಯಿ ಮನೆಗೆ ಹೋಗುವವಳು, ನಿನ್ನೆ ಹೇಳಿದ್ರು ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಬರ್ಬೇಕು ಅಂತ. ನಾನು ಸರ್ ಹೇಳಿದಾಗ ಒಂಚೂರು ಚೊರೆ ಮಾಡಿದ್ದೆ, ನಾನು ಬರುದಿಲ್ಲ ಬೇಕಾದ್ರೆ ನೀವು ಒಬ್ಬರೇ ಹೋಗಿ ಅಂತೇಳಿ. ಆದ್ರೂ ಕೂಡ ಅವರು ಒತ್ತಾಯದಲ್ಲಿ ಇಲ್ಲ ಬರ್ಲೇಬೇಕು ಅಂತ ಹೇಳಿ ಒತ್ತಾಯದಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೇನೆ, ಧನ್ಯವಾದ ತಿಳಿಸ್ತೇನೆ. ಇನ್ನು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಂಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ನಿಜವಾಗ್ಲೂ ಈ ಒಂದು ಪ್ರದೇಶದಲ್ಲಿ ನಡೆಯುವಂತದ್ದು ಅಲ್ವೇ ಅಲ್ಲ. ಅದೆಷ್ಟೋ ಹಳ್ಳಿಗಳಲ್ಲಿ ಅದೆಷ್ಟೋ ಜನರು ವಿವಾಹಿತರಿದ್ದಾರೆ. ಸರ್ ಹೇಳಿದಾಗ ಇದು ಖಾಲಿ ನಾವು ದಂಪತಿಗಳಿಗೆ ಅಂತ ಹೇಳಿರುವಂತಹ ಕಾರ್ಯಕ್ರಮ ಅಲ್ಲ, ಎಲ್ಲ ಏಜ್ ಆದಂತವ್ರು ಎಲ್ಲರೂ ಭಾಗವಹಿಸುವಂತ ಈ ಕಾರ್ಯಕ್ರಮವಾಗಿದೆ. ಇದು ನಮ್ಮ ಇವರು ಅಲ್ಲೊಬ್ರು ಸರ್ ಹೇಳಿದ್ರು ಹಳ್ಳಿಗಳಲ್ಲಿ ನಡಿಬೇಕಾಗಿರುವಂತದ್ದು. ಬೇರೆ ಬೇರೆ ಸಂಘಟನೆಗಳ ಜೊತೆಗೆ ಸೇರ್ಕೊಂಡು ನಾವು ಇಂತಹ ಕಾರ್ಯಕ್ರಮಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಮಾಡುವಂತಾಗ್ಲಿ ಅನ್ನುವಂತ ಒಂದು ಆಶಯವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ನಮ್ಮೊಂದಿಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಈಗ ನವದಂಪತಿಗಳು ಹೇಗೆ ಮಕ್ಕಳನ್ನು ಪಡೆಯುವುದು ಎಂಬುದರ ಬಗ್ಗೆ ಎಲ್ಲ ಶಿಕ್ಷಣ ಇದೆ. ಕೆಲವೊಂದು ದಂಪತಿಗಳಿಗೆ ಹಲವಾರು ವರ್ಷಗಳಿಂದ ಮಕ್ಕಳಾಗಲಿಲ್ಲ. ಅಂಥವರಿಗೆ ಹೇಗೆ ಮಕ್ಕಳನ್ನು ಪಡೆಯಬೇಕು ಎಂಬುದರ ಮೂಲಕ, ಅಂದರೆ ಶಾಸ್ತ್ರೋಕ್ತವಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡುವಂಥದ್ದಾಗಲಿ ಇಂಥದ್ದೆಲ್ಲ ಹಲವಾರು ಕಾರ್ಯಗಳನ್ನು ನಡೆಸಿರುವಂತಹ ಯೋಗಾಚಾರ್ಯ ಪುಂಡರೀಕಾಕ್ಷ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮೊನ್ನೆ ಇತ್ತೀಚೆಗೆ ನಮ್ಮ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ಆಸ್ಪತ್ರೆಗೆ ಬಂದು ಮುಂದಿನ ಹಂತದಲ್ಲಿ ವೈದ್ಯಕೀಯವಾಗಿ ಹೇಗೆ ನಾವು ಸಹಕರಿಸಬಹುದು ಎಂಬುದರ ಬಗ್ಗೆ ಪರಸ್ಪರ ವಿಚಾರ ವಿನಿಮಯ ಮಾಡಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ನಮಗೆ 2013 ಇಸವಿ ಒಳಗಡೆ ಒಂದು ಪರಿಕ್ರಮ ಯಾತ್ರೆಯನ್ನು ಮಾಡಿದ್ದೆ ನಾನು.
21 ಕ್ಷೇತ್ರಗಳಿಗೆ ನಡೆದು ಹೋಗುವಂಥ ಕಾರ್ಯಕ್ರಮ. ಅದು 4.5 ತಿಂಗಳಾಯಿತ ಕಾರ್ಯಕ್ರಮ. ಅದಕ್ಕೆ ಪ್ರೇರಣೆ ನಮ್ಮ ಸಂಘದ ಹಿರಿಯ ಕಾರ್ಯಕರ್ತರಾಗಿರ್ತಕ್ಕಂತಹ ಸೀತಾರಾಮ ಕೆದಿಲ್ಲಯ್ಯರವರು. ಅವರು ಭಾರತ ಸುತ್ತಿದರು, ನಾನು ಕುಂಬಳೆ ಸೀಮೆಯ 29 ಕ್ಷೇತ್ರಗಳನ್ನು ಸುತ್ತಿದೆ. ಆ ಸುತ್ತಿದಾಗ ನನ್ನ ಮನಸ್ಸಿಗೆ ಬಂದಂತಹ ಒಂದು ನೋವು, ಅದಕ್ಕೊಂದು ಪರಿಮಾರ್ಜನೆ ಒಂದು ಸಣ್ಣ ರೀತಿಯಲ್ಲಿ ಆಗಿತ್ತು. ಅದು ಮುಂದೆ ಮಾಡಬೇಕು ಅಂತಿದ್ದೇನೆ. ಆ ನೋವೇನು ಅಂತಂದರೆ, ಮನೆಗೆ ಹೋಗಿ ಆ ಮನೆಯಲ್ಲಿ ಊಟ ಮಾಡಿದಾಗ ಆ ಮನೆಯ ಅಮ್ಮ ತುಂಬ ನೋವುಗಳನ್ನು ಹೇಳ್ತಾ ಇದ್ದರು. ಅದರಲ್ಲಿ ಒಂದು ನೋವು, ಮದುವೆಯಾಗಿ 10 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, ನನಗಿನ್ನೂ ಮಕ್ಕಳಾಗಲಿಲ್ಲ ಅಂತ. ಅದರಲ್ಲಿ ಮಾಯಿಪಾಡಿ ಒಂದು ಮನೆ ಈಗಲೂ ನನಗೆ ನೆನಪಾಗುತ್ತೆ. ಆ ಅಮ್ಮ ಹೇಳಿದರು, ನನ್ನ ಕುಟುಂಬಸ್ಥರೆಲ್ಲ ನನ್ನನ್ನು ಬಿಟ್ಟಿದ್ದಾರೆ, ಕಾರಣ ಎಂಕ್ ಜೋಕುಲಿಜ್ಜತ ಅಂಚ. ಅವತ್ತು ರಾತ್ರಿ ನನಗೆ ವಿಪರೀತ ದುಃಖ ಆಗಿತ್ತು, ನೋವಾಗಿತ್ತು ಮನಸ್ಸಿಗೆ. ಆ ಅಮ್ಮನ ಮಾತು ಮತ್ತೆ ಮತ್ತೆ ಕೇಳಿಸ್ತಾ ಇತ್ತು. ಮಕ್ಕಳಿಲ್ಲ ಎಂಬ ಕಾರಣಕ್ಕೋಸ್ಕರ ಬಂಧುಗಳು ದೂರ ಮಾಡ್ತಾರೆ, ಮಕ್ಕಳು ಇಲ್ಲ ಎಂಬ ಕಾರಣಕ್ಕೋಸ್ಕರ ಅವರ ಸ್ನೇಹಿತರು ದೂರ ಮಾಡ್ತಾರೆ. ಅದರ ಮಧ್ಯದಲ್ಲಿ ಅವರು ಹೇಳಿದಂಥ ಮಾತೇನೆಂದರೆ, ನಾನು ಮೊನ್ನೆ ವಿಕ್ರಮರ ಜೊತೆಯಲ್ಲಿ ಮಾತನಾಡುವಾಗ ಅದನ್ನು ಹೇಳಿದೆ. ನಾನು ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ಅವರು ಹಣ ಮಾಡುವುದಕ್ಕೋಸ್ಕರ ಅವರ ಹಣ ಕಸಿಯುವುದಲ್ಲದೆ ಅವರಿಗೆ ಪರಿಹಾರವನ್ನು ಕೊಡಲಿಲ್ಲ ಎಂಬುದು 100ಕ್ಕೆ 100 ಸತ್ಯ. ಎಲ್ಲ ಡಾಕ್ಟ್ರನ್ನು ನಾನು ಇದರಲ್ಲಿ ಹೇಳ್ತಾ ಇಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಕಲ್ಲಡ್ಕದ ಹತ್ತಿರದಿಂದ ಒಬ್ಬರು ಮಾಸ್ಟ್ರು ಮತ್ತು ಅವರ ಶ್ರೀಮತಿಯವರು ನನ್ನ ಪುತ್ರಕಾಮೇಷ್ಟಿಗೆ ಬಂದಿದ್ದರು. ಆಮೇಲೆ ನಾನು ಅವರಿಗೆ ಹೀಗೆ ಆಪ್ತ ಸಂವಾದ ಮಾಡುವ ಸಂದರ್ಭದಲ್ಲಿ ಅವರು ಹೇಳಿದರು, ನನಗೂ ನನ್ನ ಶ್ರೀಮತಿಯವರಿಗೂ ಜೊತೆ ಸೇರಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನನ್ನ ನ್ಯೂನ್ಯತೆಗಳಿದೆ, ಅವಳಿಗೆ ನನಗೆ ಸುಖ ಕೊಡಲಿಕ್ಕೆ ಆಗಲ್ಲ ಅಂತ. ಮದುವೆ ಆಗೋದು ಪ್ರಜಾ ಸಂಪತ್ ಸಮೃದ್ಧಿಯರ್ಥ ಒಂದು ಭಾಗ ಆದರೆ, ಅಲ್ಲಿ ಒಂದು ದಾಂಪತ್ಯ ಜೀವನದ ಸುಖದ ಅನುಭವವು ಇನ್ನೊಂದು ಮುಖ ಇದೆ. ಅದನ್ನು ಪರಸ್ಪರ ಹಂಚಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರೆ ಆ ಜೀವನ ವ್ಯರ್ಥ ಅಂತ ಎಲ್ರಿಗೂ ಅನ್ನಿಸುವುದು. ಅದರ ಪರಿಣಾಮ ಸಾಕಾಗ್ತದೆ ಗಂಡ ಹೆಂಡಿರು ದೂರ ದೂರ ಆಗಲಿಕ್ಕೆ. ನಾನು ಕೇಳಿದೆ, ನೀನು ಡಾಕ್ಟ್ರಿಗೆ ಹೇಳಲಿಲ್ವ ಅಂತ. ಅದಕ್ಕೆ ಅವರು ಹೇಳಿದರು, ಡಾಕ್ಟ್ರು ನನ್ನಲ್ಲಿ ಕೇಳಲಿಲ್ಲ ಅಂತ. ಅಂದರೆ 8-10 ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ಅವರ ಮೂಲ ಸಮಸ್ಯೆ ಏನು ಎಂಬುದು ಡಾಕ್ಟ್ರಿಗೆ ಇನ್ನೂ ಅರ್ಥ ಆಗಲ್ಲ. ಇಂಥದ್ದೆಷ್ಟು ಕುಟುಂಬಗಳು. 97 ಜನ 1915ನೇ ಇಸ್ವಿಯೊಳಗಡೆ 2015ನೇ ಇಸ್ವಿಯೊಳಗಡೆ ನಾನು ಮಾಡಿರೋ ಪುತ್ರಕಾಮೇಷ್ಟಿ ಯಾಗಕ್ಕೆ ಭಾಗವಹಿಸಿದರು. ಅದಾದ ಮೇಲೆ ನಮ್ಮ ಸಮಯ ಕಳೆದಿತ್ತು ಮತ್ತು ಒಂದು 10-50 ಜನ ಮತ್ತೆ ಎಂಟ್ರಿ ಮಾಡಿದರು. ಮುಂದೆ ಮನ್ಪುನಂಡ ಪೊನ್ನುಡು ಅಂತ ಹೇಳಿದವರು. ಅದರಲ್ಲಿ ತುಂಬ ಆನಂದ ಏನಪ್ಪ ಅಂದರೆ, ಒಂದು 50% ಜನರಿಗೆ ಅದರಲ್ಲಿ ಸಂತತಿ ಆಗಿದೆ. ಇತ್ತೀಚೆಗೆ ನಾನು ಮಂಜೇಶ್ವರಕ್ಕೆ ಒಂದು ಕಡೆ ಹೋಗಿದ್ದೆ. ಅಲ್ಲಿ ಹೋದಾಗ ಟೈಪ್ ಮಾಡಲಿಕ್ಕೆ ಹೋದೆ ನಾನು DTP ಸೆಂಟ್ರಿಗೆ. ಎಲ್ಲ ಆಯಿತು, ಬರುವಾಗ ಅವರು ಹಣ ತೆಕ್ಕೊಳ್ಳಿಲ್ಲ ನನಗೆ. ಯಾಕಮ್ಮ ನೀನು ಹಣ ತಗೊಳ್ಳಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಹೇಳಿದರು, ಹೆಂಗೊಜ್ಜು ಬಾಲೆ ಆತಂದ್ರೆ, ಆ ಬಾಲೆ ಕಾರಣ ಈರ್ಮಾಂತನ ಪುತ್ರಕಾಮೇಷ್ಟಿ ಯಾಗ ಅಂತ ಹೇಳಿದರು. ನನಗೆ ಅಷ್ಟುವರೆಗೂ ಗೊತ್ತಿರಲಿಲ್ಲ ಅಲ್ಲಿ ಅವಳಿದ್ದಾಳೆ ಅಂತ. ಹೀಗೆ ಆ ಪುತ್ರಕಾಮೇಷ್ಟಿ ಯಾಗದಿಂದ ಸಂತತಿ ಆಗಿದೆ ಎಂಬುದು 100ಕ್ಕೆ 100 ಸತ್ಯ. ಆದರೆ ಕಾಸರಗೋಡಿನಲ್ಲಿರ್ತಕ್ಕಂಥ ಒಬ್ಬರು TV ಚಾನಲ್ನವರು ಇದನ್ನು ಸಾರಾಸಗಟಾಗಿ ವಿರೋಧ ಮಾಡಿದರು. ಪುತ್ರಕಾಮೇಷ್ಟಿ ಯಾಗ ಅಂದರೆ ಪೈಸೆ ಮಾಡಲಿಕ್ಕೆ ಇರುವುದು ಅಂತಂತ ಹೇಳಿದರು ಅವರು. ಆದರೆ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೇನೆ, 100ಕ್ಕೆ 100 ಸಂತತಿಯನ್ನು ಕೊಡಲಿಕ್ಕೆ ಆಗಲ್ಲ, ಆದರೆ 50% ಅವತ್ತು ಮಾಡಲಿಕ್ಕೆ ಆಗಿದೆ. ಈಗ ನಾನು ಆನಂದದಿಂದ ಹೇಳ್ತಾ ಇದ್ದೇನೆ, ಶಾರದಾ ಅವರು ನನ್ನ ಜೊತೆಯಲ್ಲಿದ್ದರೆ ಈ ಸಲ ಏನಾದರೂ ಪುತ್ರಕಾಮೇಷ್ಟಿ ಮಾಡಿದರೆ 100ಕ್ಕೆ 100 ಅಂತ ನಾನು ಹೇಳ್ತಾ ಇಲ್ಲ, ಅದು ದೈವಾನುಗ್ರಹ. 99% ಖಂಡಿತ ನಾನು ಮಾಡಿ ತೋರಿಸಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಮೊನ್ನೆ ಅವರ ಜೊತೆಯಲ್ಲಿ ಮಾತನಾಡುವಾಗ ಇನ್ನೊಂದು ವಿಚಾರ ಅವರಿಗೆ ಹೇಳಿದ್ದೇನೆಂದರೆ, ಮದ್ದು ಕೊಡಲೇಬೇಕು. ಅಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟ್ರು ಇದ್ದಾರೆ, ಮಹಿಳಾ ಡಾಕ್ಟ್ರು ಇದ್ದಾರೆ, ಗಂಡಸರ ಸಮಸ್ಯೆ ಗಂಡಸರು ಇದ್ದಾರೆ. ಇನ್ನು ಅವರಿಗೇನೋ ಸಮಸ್ಯೆ ಇದೆ ಪರಸ್ಪರ, ಅದಕ್ಕೆ ಆಪ್ತ ಸಲಹೆ ಕೊಡಲಿಕ್ಕಿದ್ದಾರೆ. ಇನ್ನು ಪಂಚಾಂಗದ ದೋಷ ಇದ್ದರೆ ಅದಕ್ಕೂ ಅಲ್ಲಿ ಜನ ಇದ್ದಾರೆ. ಆದರೆ ಅದಕ್ಕಿಂತ ಮುಂದುವರೆದ ಭಾಗ ಏನಂದರೆ,
ಕೆಲವರು ಪಾಪ ಮಕ್ಕಳು ಬೇಕಿದೆ, ಅವರು ಕೊಡುವ ಮದ್ದಿಗೆ ಹಣ ಕೊಡಬೇಕಲ್ಲ, ಅದು ಆಗದವರಿದ್ದಾರೆ. ಆದರೆ ಮೊನ್ನೆ ನಾನು ನನ್ನ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿದ್ದು ಕಾರ್ಯ ಶುರುವಾಗಿದೆ. ಕಾರ್ಕಳದಲ್ಲಿ ಒಂದಿಷ್ಟು ಕೆಲಸಗಳು ಶುರುವಾಗಿದೆ. ಈಗ ಆ ಟ್ರಸ್ಟಿನ ಕಡೆಯಿಂದ ಯಾರ್ಯಾರಿಗೆ ಆ ರೀತಿಯಲ್ಲಿ ಆರ್ಥಿಕವಾಗಿ ತೊಂದರೆ ಇದೆ ಅವರಿಗೆ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ಹಾಗಾಗಿ ಯಾರ್ಯಾರು ಸಂತತಿಯನ್ನು ಪಡಿಬೇಕು ಅಂತಿದೆ ಆಗಲಿಲ್ಲ ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅದು ಸಮಸ್ಯೆ ಅಂತ ಯೋಚನೆ ಮಾಡಬೇಕು ಅಂತಿಲ್ಲ. ಒಮ್ಮೆ ಅದು ವಿಕ್ರಮ್ ಸರ್ರನ್ನು ಸಂಪರ್ಕ ಮಾಡಿದರೂ ಸಾಕಾಗತ್ತೆ, ಅಥವಾ ನನ್ನನ್ನು ಸಂಪರ್ಕ ಮಾಡಿದರೂ ಸಾಕಾಗತ್ತೆ. ಅದನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಹಾಗಾಗಿ ಕೊನೆಯ ಒಂದು ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ಇಷ್ಟು ಮಾಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸ್ವಯಂ ಸೇವಕನಾಗಿರುವುದರಿಂದ ನನಗೆ ಪ್ರೇರಣೆ. ನಾವು ಗಂಡ ಹೆಂಡತಿ ಒಂದು ಮಗು, ಆ ಒಂದು ಮಗು ಸಾಕು ಎಂಬಲ್ಲಿಗೆ ನಿಲ್ಲಿಸಿಬಿಡ್ತೇವೆ ನಾವು. ನನ್ನ ಶಾಲೆಯಲ್ಲಿ ಪಾಠ ಮಾಡುವಾಗ ಒಂದು ಮಗು ಹೇಳಿತು, ಸರ್ 100 ಜನ ಗಂಡ ಹೆಂಡತಿಯರು ಸೇರಿ 100 ಜನ ಇದ್ದರೆ ಅವರಿಗೆ ಒಂದೇ ಸಂತತಿ ಆದರೆ ಮುಂದಿನ ಸಂತಾನ ಆಗುವುದು 50 ಅಲ್ವ ಸರ್? ಆ 50 ಇರುವ ಸಂತಾನ ಮುಂದೆ ಆಗೋದು 25 ಅಲ್ವ ಸರ್? ಮುಂದೆ ಆಚಾರಿ, ಗಟ್ಟಿ, ಪೂಜಾರಿ, ಮಡಿವಾಳ, ಪಡಿವಾಳ, ಕೊಂಕಣಿ ಯಾವ ಜಾತಿಯೂ ಇರಲಿಕ್ಕಿಲ್ಲ. ಮುಂದೆ ಒಂದು ದಿವಸ ಹಿಂದೂ ಸಮಾಜವೇ ಇರಲಿಕ್ಕಿಲ್ಲ ಅಂತ ನನ್ನ ಮಗಳು ನನಗೆ ಪಾಠ ಮಾಡಿರುವಂಥದ್ದು. ಹಾಗಾಗಿ ನಿಮಗೆ ಎಲ್ಲ ವಿಜ್ಞಾಪನೆ ಏನು ಅಂತಂದರೆ, ಕನಿಷ್ಠ 3 ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು ಭಗವಂತ ಕೊಡ್ತಾನೆ. ಆದರೆ ಪಡೆಯುವ ಭಾಗ್ಯವನ್ನು ನೀವು ಉಳಿಸಿಕೊಳ್ಳಬೇಕು, ನೀವು ಮನಸ್ಸು ಮಾಡಬೇಕು. ಅದರಲ್ಲಿಯೂ ಪುರಾಣಿಕರು ಸರ್ ಆಗ ಹೇಳಿದಾಗೆ ಗಂಡಸರು ಅದಕ್ಕೆ ರೆಡಿ ಆಗ್ತಾರೆ, ಆದರೆ ತಾಯಿಯಂದರೆ ಹೇಳ್ತಾರೆ ಏರಿಯ ಪೆದ್ಪುನ ಇರ್ಬಣ್ಣ ಪೆದ್ಲೆ ಅಂತ. ಹಾಗಾಗಿ ಗಂಡಸರಿಗೆ ಹೆರಲಿಕ್ಕೆ ಆಗಲ್ಲ. ದಯಮಾಡಿ ತಾಯಿಯಂದರು ಆ ದೊಡ್ಡ ಮನಸ್ಸು ಮಾಡಬೇಕು. ತನ್ನ ಮೂಲಕ ಒಂದು ಮನೆಗೆ, ಒಂದು ಸಮಾಜಕ್ಕೆ, ಒಂದು ದೇಶಕ್ಕಂದರೆ ಮಿಲಿಟ್ರಿಗೆ ಒಬ್ಬರು ಇದ್ದಾರಲ್ಲ, ನಾಳೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಆ ಮಿಲಿಟ್ರಿಯಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆದರೆ ನಮ್ಮ ದೇಶದ ಸ್ಥಿತಿ ಏನಾಗ್ಬೋದು ನನಗೆ ಗೊತ್ತಿದೆ. ಎಲ್ಲ ದೃಷ್ಟಿಯಿಂದ ತಾವು ದೊಡ್ಡ ಮನಸ್ಸು ಮಾಡಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ನಾನು ಆಗ ಹೇಳಿದ ಪೂರ್ವ ಭಾಗ, ನಮ್ಮ ಊರಿನಲ್ಲಿ ಯಾರಾದರೂ ಆ ಥರ ಇದ್ದರೆ ಅವರನ್ನು ಒಮ್ಮೆ ನೀವೇ ಮೀಟಾಗಿ ಅವರಿಗೆ ನನ್ನ ನಂಬರ್ವೋ ಆಯುರ್ವೇದಿಕ್ ಆಸ್ಪತ್ರೆಯ ನಂಬರವನ್ನು ಕೊಟ್ಟರೆ ಅದನ್ನು ಮಾಡಬಹುದು. ಈಗಂತೂ ಮೊನ್ನೆ 29ನೇ ತಾರೀಕಿಗೆ ಪುರಾಣಿಕರಿದ್ದೇ ನಮ್ಮದು 48 ದಿವಸದ ರಾಮಾಯಣದ ಪ್ರವಚನ ಕಾರ್ಯ ಅದು ನಡೀತಾ ಇದೆ. ಆ ಮಧ್ಯದಲ್ಲಿ ಈ ರೀತಿಯ ಒಂದು ಪುತ್ರಕಾಮೇಷ್ಟಿ, ನಿನ್ನೆ ಪ್ರಸಂಗವೇ ಪುತ್ರಕಾಮೇಷ್ಟಿ. ಹಾಗಾಗಿ ಇವತ್ತು ಪುತ್ರಕಾಮೇಷ್ಟಿಯ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕಿದೆ. ಆದರೆ ಮುಂದೆ ಒಂದು ದಿವಸ ಒಂದು 10 ಮಕ್ಕಳನ್ನು ಪಡೆಯುವ, ಈಗ ಆಶೀರ್ವಾದ ಮಾಡುವಾಗ ಹಾಗೆ ಮಾಡೋದು, ಅಷ್ಟಪುತ್ರಿ ಭವ ಅಂತ ದಂಪತಿಗಳಿಗೆ ಆಶೀರ್ವಾದ ಮಾಡುವಾಗ ಅಷ್ಟಪುತ್ರಿ ಭವ ಅಂತ. ಒಂದು ವೇಳೆ ಅದರ ಅರ್ಥ ಗೊತ್ತಾಗಿದ್ದರೆ ಟಪ್ ಅಂತ ಅಲ್ಲೇ ಹಾರ್ಟ್ ಫೈಲ್ ಆಗಬಹುದು, ಹೆಣ್ಮೆ ಬೆದುಣ್ಣಿನ ಅಂತೇಳಿ. ಹಾಗಾಗಿ ಅಷ್ಟು ಮಕ್ಕಳನ್ನು ಪಡೆಯುವಂಥ ಸೌಭಾಗ್ಯವನ್ನು ಭಗವಂತ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಂದಿಸ್ತಾ ವಿರಮಿಸ್ತೇನೆ. ಜೈ ಶ್ರೀರಾಮ್. ಓಲೋ ಶ್ರೀರಾಮಚಂದ್ರ ಮಹಾರಾಜ್. ಸತ್ಯ ಸಂಗತಿಗಳು ನಿಜವಾಗಿ ಕೆಲಸ ಮಾಡ್ತದೆ ಎಂಬುದಕ್ಕೆ ಒಂದಷ್ಟು ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಯೋಗಾಚಾರ್ಯ ಪುಂಡರೀಕಾಕ್ಷರ ಅವರಿಗೆ ವಂದನೆಗಳನ್ನು ಹೇಳುತ್ತಾ ಈಗ ಸಮಾರೋಪದ ನುಡಿಗಳನ್ನು ಆಡಲಿಕ್ಕೆ ಶ್ರೀ ವಸಂತ ಮಾಧವ್ ಸರ್ರನ್ನು ಆಹ್ವಾನಿಸ್ತಿದ್ದೆ. ಇವತ್ತು ಮೊದಲ ಮೆಟ್ಟಲನ್ನು ನಾವು ಹತ್ತಿದ್ದೇವೆ. ಸೋಪಾನಗಳು ಅಂತ ಹೇಳಿದರು. ಸೋಪಾನ ಅಂದರೆ ಮೆಟ್ಟಿಲು. ಆದ್ದರಿಂದ ಅಲ್ಲಿ ನವದಂಪತಿ ಪ್ರಶಿಕ್ಷಣ ಅಥವಾ ಶಿಕ್ಷಣ ಏನುಂಟೋ ಅದರಲ್ಲಿ 10 ಸೋಪಾನ ಇದೆ. ಹಾಗೆ ಉಳಿದ ಹಂತದಲ್ಲೂ ಇದೆ ಸೋಪಾನಗಳು. ಎಲ್ಲ ವಿಷಯಗಳನ್ನು ಇವತ್ತೇ ಒಂದೇ ದಿವಸದಲ್ಲಿ ಅದು ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ, ಕೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ಈ ಯೋಚನೆಯನ್ನು, ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಶುಭಾರಂಭ ಆಗಿದೆ. ಪುಂಡರೀಕಾಕ್ಷರು ಉತ್ತಮವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಹಿಂದೂಗಳು, ಇದು ಹಿಂದೂ ರಾಷ್ಟ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡುವ ಮೂಲಕ ಅದು ಪರಮ ವೈಭವವನ್ನು ಪಡೆಯಬೇಕು. ಜೊತೆಯಲ್ಲಿ ಹಿಂದೂ ಸಂಸ್ಕೃತಿಯ ಏನು ಕಲ್ಪನೆ ಇದೆಯೋ ಅದು ಕೃಣಂತ ವಿಶ್ವಮಾರ್ಯಂ, ಇದನ್ನು ಪಡೀಲಿಕ್ಕೆ ಬೇಕಾಗಿ, ಇದನ್ನು ಮಾಡಲಿಕ್ಕೆ ಬೇಕಾಗಿ
ಚಿಂತನೆ ಮಾಡಿದ್ದೇನು ಅಂತ ಹೇಳಿದ್ರೆ ವಸುದೈವ ಕುಟುಂಬ, ಅದರಿಂದ ಇಡೀ ಜಗತ್ತೇ ಒಂದು ಕುಟುಂಬ ಅಂತೆ. ಆದರೆ ಅದರ ಮಧ್ಯದಲ್ಲೂ ಸಹ ಅದೆಲ್ಲವನ್ನೂ ಸಹ ಜಗತ್ತನ್ನೆಲ್ಲವನ್ನೂ ಸಹ ಉದ್ಧಾರ ಮಾಡಲಿಕ್ಕೆ ಹೋಗಬೇಕಾದ್ರೆ ಮೊದಲು ನಮ್ಮ ಉದ್ಧಾರ ಆಗಬೇಕು, ನಾವು ಸಶಕ್ತರಾಗಬೇಕು, ಸಂಘಟಿತರಾಗಬೇಕು. ಅದಕ್ಕೆ ಏನು ತೊಂದರೆ ಎಂಬುದನ್ನು ಅವರು ಹೇಳಿದ್ದಾರೆ. ಅವರ ಮನೆ ಸುತ್ತಮುತ್ತ ನಮ್ಮ ದೇಶದಲ್ಲಿ ಈಗಿನ ಪರಿಸ್ಥಿತಿ, ನಮ್ಮ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಅದರ ಕಾರ್ಯ ಪ್ರಾರಂಭ ಆಗಿದೆ, ಹಾಗೆ ಅಂತ ಆತಂಕ ಕಡಿಮೆ ಆಗಲಿಲ್ಲ. ಮಿಲಿಟರಿಯವರನ್ನು ಕೇಳ್ಬೋದು, ಇಲ್ಲಿ ನಮಗೂ ಸಹ ಅನುಭವ ಆಗ್ತದೆ. ಆದ್ದರಿಂದಲೇ ಶ್ರೇಷ್ಠ ಸಂತಾನ ಪಡೆಯುವುದು ಮಾತ್ರ ಅಲ್ಲ, ಅವರು ಅದಕ್ಕೆ ಸಂಖ್ಯಾತ್ಮಕವಾದಂಥ ಬೆಂಬಲ ಹೇಗಿರಬೇಕು ಎಂಬುದನ್ನು ಚಿಂತನೆ ಮಾಡಿದರು. ಮತ್ತು ಅವರು ಅದೇ ರೀತಿಯಲ್ಲಿ ಯೋಚನೆ ಮಾಡುವವರು ಆಗಬೇಕು. ಆ ದೃಷ್ಟಿಯಿಂದಲೇ ಈ ದಂಪತಿ ಶಿಕ್ಷಣದ ಈ ಎಲ್ಲ ಪೂರ್ವಭಾವಿಯಾದ ಹಂತ ಇದು ಸಂಸ್ಕಾರಯುತವಾಗಿ ನಡಿಬೇಕು. ಸಂಸ್ಕಾರ ಅಂದರೆ ದೋಷಾಪನಯನ, ಗುಣಾದಾನ, ದೋಷ ಅಪನಯನ, ದೋಷಗಳನ್ನು ತೆಗೆಯುವುದು. ದೋಷಗಳು ಬೇರೆ ಬೇರೆ ರೀತಿಯಲ್ಲಿ ಶಾರೀರಿಕ, ಬೌದ್ಧಿಕ, ಮಾನಸಿಕ ಎಲ್ಲ ರೀತಿಯಲ್ಲೂ ಸಹ ಬಂದಿದೆ. ಆದ್ದರಿಂದ ಅದೆಲ್ಲವನ್ನು ತೆಗಿಬೇಕಾದ್ರೆ ಏನು ಅಂತೇಳಿ ಈಗ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಗುಣಾದಾನವೂ ಆಗಬೇಕು, ಗುಣವರ್ಧನೆ ಆಗಬೇಕು. ಆ ದೃಷ್ಟಿಯಿಂದಲೂ ಏನು ಮಾಡಬೇಕು ಎಂಬುದನ್ನು ಸಹ ಮುಂದಿನ ಸೋಪಾನಗಳಲ್ಲಿ, ಮುಂದಿನ ಮೆಟ್ಟಿಲುಗಳಲ್ಲಿ, ಮುಂದಿನ ಹಂತಗಳೆಲ್ಲ ತಿಳಿಸ್ತಾರೆ. ಅದಕ್ಕೆ ಈಗಾಗಲೇ ದಿನಾಂಕಗಳನ್ನು ಅವರು ತಿಳಿಸಿದ್ದಾರೆ. ಆದ್ದರಿಂದ ಅದರ ಪ್ರಯೋಜನ ಪಡೆಯುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಆ ದೃಷ್ಟಿಯಿಂದಲೇ ಅದೆಲ್ಲವೂ ಆದಾಗ ಮಾತ್ರ ಏನು ಗುಣವರ್ಧನೆಯ ಮೂಲಕ ಶ್ರೇಷ್ಠ ಸಂತಾನ ಅದು ನಿರ್ಮಾಣ ಆಗ್ತದೆ. ಇದರ ಜೊತೆಯಲ್ಲಿ ಇನ್ನೊಂದು ಅಂಶ, ಹಿಂದೂ ಸಮಾಜ ಈಗ ಬಹಳಷ್ಟು ಏನು ತೊಂದರೆಗೆ ಸಿಲುಕಾಗಿದ್ದು ನಮಗೆ ಗೊತ್ತಿದೆ, ಜೆಹಾದಿ. ಅದಕ್ಕೆ ಆಗ ಹೇಳಿದರು ಮೊಬೈಲು, ಟಿ ವಿ ಇದು ಏನು ಅಂತೇಳಿ. ಯಾಕೆಂದರೆ ಅಲ್ಲಿ ಬರುವ ಸೀರಿಯಲ್ಗಳಲ್ಲಿ ಆ ಗರ್ಭಿಣಿ ಸ್ತ್ರೀಯರು ಅಥವಾ ಯಾರೇ ಆಗಲಿ ಎಲ್ಲರೂ ನೋಡ್ತಾ ಇರೋದು, ಪುರುಷರು ಸಹ ನೋಡ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ರೀತಿ ಅದು ಓಡಿ ಹೋಗುವಂಥದ್ದು. ಅದನ್ನೇ ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ರೀತಿಯ ಸೀರಿಯಲ್ಗಳನ್ನು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಅದು ಸ್ತ್ರೀಯರದ್ದು, ಮನೆಯದ್ದು, ಎಲ್ಲದರದ್ದು ಸಹ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲರದ್ದೂ ಆಗಿದೆ. ಓಡಿ ಹೋಗ್ತಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನು ಹಿಂದೂ ಸಮಾಜ ಅನುಭವಿಸ್ತಾ ಉಂಟು. ಆದ್ದರಿಂದಲೇ ಆ ದೃಷ್ಟಿಯಿಂದ ಏನೇನು ಸೂಕ್ತವಾದಂಥ ಸೂತ್ರಗಳಿದೆ ಅದನ್ನೆಲ್ಲವನ್ನು ಸಹ ಪ್ರಯೋಗ ಮಾಡಿ ಸಿದ್ಧ ಮಾಡಿ ಈಗ ನಮಗೆ ಕೊಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮತ್ತು ಅದರ ಹಂತಗಳು ನಿಶ್ಚಯ ಆಗಿದೆ. ಅದರಿಂದ ಅದನ್ನು ಪಡೆಯುವಂತಹ ಒಂದು ನಿರ್ಣಯ, ನಿಶ್ಚಯ, ಸಂಕಲ್ಪ ಇದನ್ನು ನಾವು ಮಾಡಬೇಕು. ಈಗ ಹೇಳಿದ ಈ ಎಲ್ಲ ಅಂಶಗಳು ಏನಿದೆಯೋ ಇದು ಕೆಲವು ಮಾತ್ರ ಉದಾಹರಣೆಗಳಿದೆ, ಇದು ಮಾತ್ರ ಅಲ್ಲ, ಸಾಕಷ್ಟು ಉದಾಹರಣೆಗಳಿದೆ. ಆದ್ದರಿಂದಲೇ ಆ ಎಲ್ಲ ಉದಾಹರಣೆಗಳನ್ನು ಅದನ್ನು ಪಡಿಬೇಕಾದರೆ ಮುಂದಿನ ಹಂತದಲ್ಲಿ, ಮುಂದಿನ ಸೋಪಾನ ಮೆಟ್ಟಿಲಿನಲ್ಲಿ ನಾವು ಭಾಗವಹಿಸುವ ಒಂದು ನಿರ್ಣಯವನ್ನು, ನಿಶ್ಚಯವನ್ನು ಮಾಡೋಣ. ಮತ್ತು ಆಗ ನಿಜವಾಗಿ ಪುರಾಣಿಕರು ಆಗ ಹೇಳಿದರು ಏನು ಅಂತ ಹೇಳಿದ್ರೆ, ಎಲ್ಲ ಇಲ್ಲಿ ಹೇಳ್ತೇವೆ, ಅದನ್ನೆಲ್ಲವನ್ನು ಯೋಚನೆ ಮಾಡಿ ಇವತ್ತೇ ಅದನ್ನು ಇದು ಬೇಕು ಬೇಡ ಅಂತೇಳಿ ಎಲ್ಲವನ್ನು ಇದನ್ನೆಲ್ಲ ಬಿಟ್ಟು ಬಿಡುವ ಅಥವಾ ಹೀಗೆ ಅಂತೇಳಿ ಯೋಚನೆ ಮಾಡಬೇಕು ಅಂತಿಲ್ಲ. ಯಾವುದನ್ನೆಲ್ಲ ಸ್ವೀಕಾರಾರ್ಹ ಅಂತೇಳಿ ನೀವು ಅನಿಸ್ತಿತೋ ಅದನ್ನೆಲ್ಲ ಸ್ವೀಕರಿಸಿ, ಅದನ್ನು ಚಿಂತನೆ ಮಾಡುವಂಥ, ಯೋಚನೆ ಮಾಡುವಂತಹ. ಮತ್ತು ಆಗ ವೈದ್ಯರಿಗೂ ಸಹ ಇಲ್ಲಿ ಕೂತ್ಕೊಂಡಾಗ ಅವರು ಹೇಳಿದರು, ನಿಮ್ಮ ಪ್ರಶ್ನೆ ಇದ್ದರೆ ಅದನ್ನು ಕೇಳಿ, ನಾವು ಸಂವಾದದ ಮೂಲಕ, ಪ್ರಶ್ನೋತ್ತರದ ಮೂಲಕ ಅದನ್ನು ಮಾಡೋಣ. ಮತ್ತು ಈ ಶುಭಾರಂಭದ ಈ ಸಂದರ್ಭ ಆದ್ದರಿಂದ ಇವತ್ತು ಎಲ್ಲ ಈ ರೀತಿ ಒಂದು ಆರಂಭೋತ್ಸವದ ಹಾಗೆ ಮಾಡಿದೆ. ಇನ್ನೆಲ್ಲ ಶಿಕ್ಷಣದ ವ್ಯವಸ್ಥೆ ಅದು ಈ ರೀತಿ ಉತ್ಸವದ ರೀತಿಯಲ್ಲಿ ಇರುವುದಿಲ್ಲ, ಅದೆಲ್ಲವೂ ಸಹ ಒಟ್ಟಿಗೆ ಕ್ಲಾಸ್ ಮಾಡಿದಾಗೆ ಒಂದು ಸತ್ಸಂಗದ ರೀತಿಯಲ್ಲಿ ಒಟ್ಟಿಗೆ ಸೇರಿಕೊಂಡಿರ್ತದೆ. ಆಗ ಮುಕ್ತವಾಗಿ ಅವರವರ ಸಮಸ್ಯೆಗಳನ್ನು ಇದೆಲ್ಲವನ್ನು ಹೇಳ್ಬೋದು. ಮನೆಯ ವಾತಾವರಣವನ್ನು ಬದಲಾಯಿಸಬೇಕು ಎಂಬ ದೃಷ್ಟಿಯಿಂದಲೂ ಸಹ ಅದು ಒಳ್ಳೆಯದು. ಮನೆಯಲ್ಲೂ ಸಹ ಬದಲಾವಣೆ ಆಗಬೇಕಾದ್ರೆ ನಾವು ಈ ರೀತಿ ದಂಪತಿ ಶಿಕ್ಷಣಕ್ಕೆ ಹೋಗ್ತಾ ಇದ್ದೇವೆ. ಆದ್ದರಿಂದ ಅಲ್ಲಿ ಹೋಗಿ ಅಲ್ಲಿಯ ಈ ಮಾಹಿತಿಗಳನ್ನು ತಜ್ಞರು ಹೇಳಿದ್ದನ್ನು ಕೇಳಿಕೊಂಡು ಬಂದು ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಅದಕ್ಕೆ ಮನೆಯಲ್ಲೂ ಸಹ ಏನು ಬದಲಾವಣೆಗಳಾಗಬೇಕೋ ಅದು ವ್ಯಸನ ಮುಕ್ತವಾಗುವುದಿರಬಹುದು ಅಥವಾ ಬೇರೆ ರೀತಿಯಲ್ಲಿ ಹಿರಿಯರು, ಬಾಕಿಯವರು ಎಲ್ಲರೂ ಸಹ ನಮ್ಮ ಏನು ಚಿಂತನೆಗೆ ಅದಕ್ಕೆ ನಮ್ಮ ಜೊತೆಯಲ್ಲಿ ಸೇರುವಂಥದ್ದಿರ್ಬೋದು. ಇದಕ್ಕೆ
ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಸಿಗ್ತದೆ. ಆ ದೃಷ್ಟಿಯಿಂದ ಆ ಪ್ರಯತ್ನವೂ ಆಗಬೇಕು. ಅದರಿಂದ ಮುಂದಿನ ಹಂತಗಳಲ್ಲಿ ಇದರ ಪೂರ್ಣ ಪ್ರಯೋಜನ ಮತ್ತು ಅವರು ಹೇಳಿದ ಹಾಗೆ ಇನ್ನೂ ಸಾಕಷ್ಟು ಮಂದಿಗೆ ಈ ಪ್ರಯೋಜನ ಸಿಗುವ ಹಾಗೆ ನಾವೆಲ್ಲರೂ ಸೇರಿ ಮಾಡೋಣ. ಈ ಸಂದರ್ಭದಲ್ಲಿ ಈ ಒಂದು ಯಾತ್ರೆಯಲ್ಲಿ ಮೊದಲ ಮೆಟ್ಟಿಲಿನಲ್ಲಿ ಒಂದು ಮೆಟ್ಟಿಲು ಹತ್ತಿದವರು ಮತ್ತೆ ಮುಂದಿನ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋದರೆ ಮುಂದಕ್ಕೆ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಯಿಂದಲೇ ಎಲ್ಲರೂ ಸಹ ಆ ರೀತಿ ಮುಂದಕ್ಕೆ ಆ ಸೋಪಾನಗಳನ್ನು ಏರುವಂತಹ ಒಂದು ಸಂಕಲ್ಪವನ್ನು ಮಾಡೋಣ. ಎಲ್ರಿಗೂ ಶುಭವಾಗಿ. ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಆಗಲಿಲ್ಲ. ಆಗ ಇವರು ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಗಳ ಹತ್ರ, ಅಕ್ಕ ತಂಗಿಯಂದರ ಹತ್ರ, ಕುಟುಂಬದವ್ರ ಹತ್ರ ಹೇಳಲಿಕ್ಕೆ ಆಗದಂತಹ ಸಮಸ್ಯೆಗಳಿವೆ. ಖಂಡಿತ ಇದೆ. ಮತ್ತೊಂದು ಸಂಕೋಚ ಇದೆ. ನಾನು ನನ್ನ ಸಮಸ್ಯೆಗೆ ಹೇಳ್ಕೊಂಡ್ರೆ ನಾನು ಚಿಕ್ಕದಾಗ್ತೇನೆ, ನನ್ನನ್ನು ಜನ ತೂಕ ಮಾಡ್ತಾರಂತ. ದಯವಿಟ್ಟು ನಮ್ಮ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚನೆ ಅಂತಿದೆ. ನೀವು ಅದಕ್ಕೆ ಅವಕಾಶ ಮಾಡಿಕೊಂಡು ಗೋಪ್ಯವಾಗಿ ನಿಮಗೆ ಸಂಬಂಧಪಟ್ಟ ಹಾಗೆ ಮಾತ್ರ. ಈಗ ಎರಡು ವಿಚಾರವನ್ನು ಗಂಡ ಹೆಂಡತಿ ನೀವು ಸಂವಾದದ ಮೂಲಕ ನೀವು ಬಗೆಹರಿಸಿಕೊಂಡು ಹಾಗೆ ವೈದ್ಯರ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಚಿಕ್ಕ ಸಮಸ್ಯೆ ಇರುವಂಥದ್ದು, ಆರೋಗ್ಯದಲ್ಲಿ, ಪುತ್ರ ಸಂತಾನ ಇರಲಿ, ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಇರಲಿ, ಸಮಸ್ಯೆಗಳು ಬರ್ತದೆ. ಅದು ಅತ್ಯಂತ ಮುಖ್ಯವಾದಂಥದ್ದು ಅಂತ. ಅದು ಒಂದಾದರೆ ನನ್ನ ಇನ್ನೊಂದು ನಿಮ್ಮ ಹತ್ರ ವಿನಂತಿ ಇದೆ. 100ಕ್ಕೆ 100 ಅದು ಸಾಧ್ಯ ಆಗಲಿಕ್ಕಿಲ್ಲ. ಬರುವ ವರ್ಷ ಇಂಥ ಒಂದು ಕಾರ್ಯಕ್ರಮ ನೀವು ಬಂದೇ ಬರಬೇಕು. ಅದರಲ್ಲಿ ಎಷ್ಟು ಜನರಿಗೆ ಮಕ್ಕಳ ಸಂತಾನ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು. ನಿರಂತರ ಸಂಪರ್ಕದಲ್ಲಿ ಇರಬೇಕು. ಆಗ ಏನೆಲ್ಲ ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆ ಇನ್ನಷ್ಟು ಜನರನ್ನು ಕರ್ಕೊಂಡು ಬರಬೇಕು. ಮತ್ತು ನಿಮ್ಮ ಅನುಭವವನ್ನು ಹೇಳಬೇಕು. ಯಾವುದೇ ಸಂದರ್ಭದಲ್ಲಿ ಏನು ಸಮಸ್ಯೆ ಬಂದರೂ ಕೂಡ ನಿಶುಲ್ಕವಾಗಿ, ಕೆಲವು ಸರ್ತಿ ಡಾಕ್ಟರ್ನು ನೋಡ್ಲಿಕ್ಕೆ ಹೋಗ್ಬೇಕಿದ್ರೆ 500 ರೂಪಾಯಲ್ಲಿ ಡಬ್ಬಿಗೆ ಹಾಕಿ ಹೋಗ್ಬೇಕು. ನಾನು ನೋಡಿದ್ದೇನೆ. ಪ್ರತಿಯೊಂದು ಸರ್ತಿ ಕನ್ಸಲ್ಟೇಷನ್ 100 ರುಪೀಸ್ ಮಂಗಳೂರಿನಲ್ಲಿದ್ದು. ಇಲ್ಲಿ ಏನು ನೀವು ಕೊಡೋದು ಬೇಡ. ಬಂದು ಒಂದು 20 ರೂಪಾಯಿದ 30 ರೂಪಾಯಿದೊಂದು ಇದು ಮಾಡಿದರೆ ಸಾಕು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ನಮ್ಮ ವೈದ್ಯಕೀಯ ತಂಡ, ನಾನು ಭಾಳ ಸಂತೋಷದಲ್ಲಿ ಹೇಳ್ತೇನೆ, ಹಳ್ಳಿಯ ಪರಿಸರದಲ್ಲಿ ಒಂದು ಆಯುರ್ವೇದ ಕಾಲೇಜು ಮತ್ತೊಂದು ಆಯುರ್ವೇದ, ಅದಕ್ಕೆ ಪಕ್ಕದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಇದು ಎರಡು ಹತ್ತಿರ ಇದೆ. ಎಲ್ಲದಕ್ಕೂ ಕೂಡ ಒಂದೇ ರಾಮಬಾಣ ಅಂತಲ್ಲ, ಅಲ್ಲಿಯೂ ಕೂಡ ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ದಯವಿಟ್ಟು ನನ್ನ ಸಮಾಜ, ನಾನು ಹಿಂದೂ ಸಮಾಜಕ್ಕೆ ಸೇರಿದವ, ಇಡೀ ನನ್ನ ಕುಟುಂಬ ಇದರ ಸದುಪಯೋಗವನ್ನು ತಾವು ಮಾಡಿಕೊಳ್ಳಬೇಕು ಎನ್ನುವಂಥ ಒಂದು ವಿನಮ್ರ ವಿನಂತಿಯೊಂದಿಗೆ ನಾನು ಆಸ್ಪತ್ರೆಯಲ್ಲಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ದಂಪತಿಗಳಿಗೆ ಮುಂದಿನ ಹಂತದಲ್ಲಿ ಕಾರ್ಡನ್ನು ವಿತರಿಸ್ತೇವೆ. ಅಲ್ಲಿಗೆ ಬಂದಾಗ ಮುಂದಿನ ಹಂತಗಳಲ್ಲಿ ನಿಮಗೆ ಕನ್ಸಲ್ಟೇಷನ್ಗೆ ಯಾವುದೇ ವೈದ್ಯರ ಶುಲ್ಕ ಇರೋದಿಲ್ಲ. ಹೀಗೆ ಕೆಲವೊಂದು ಪ್ರಯೋಜನಗಳು ಇದರ ಮೂಲಕ ನಡೀಲಿಕ್ಕಿದೆ. ನೀವೆಲ್ಲ ಮಾದರಿ ದಂಪತಿಗಳಾಗಬೇಕು ಅಂತೇಳಿ ಹರಿಸಿದಂಥ ಪ್ರೊಫೆಸರ್ ಎಂ ಬಿ ಪುರಾಣಿಕರ್ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಈಗ ಕಾರ್ಯಕ್ರಮದ ಮುಂದಿನ ವಂದನಾರ್ಪಣೆ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗೀತಿದೆ. ಅದ ನಂತರ ಪ್ರಸಾದ ಭೋಜನ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಸಹಭೋಜನ ಮಾಡುವಂತ ಕೇಳಿಕೊಂಡು ಈಗ ವಂದನಾರ್ಪಣೆ. ಇಂದಿನ ನವದಂಪತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಹಿತನುಡಿಯನ್ನಾಡಿದ ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಇವರಿಗೆ ಹಾಗೂ ಶ್ರೀಮತಿ ಸುನಂದ ಪುರಾಣಿಕ್ ಇವರಿಗೂ ಕೇಶವ ಶ್ರೀಮಂದಿರ ಹಾಗೂ ಶಾರದಾ ಆಸ್ಪತ್ರೆ ವಿದ್ಯಾಭಾರತಿ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ದಂಪತಿಗಳಿಗೆ ಮಾರ್ಗದರ್ಶನ ಮಾಡಿದಂಥ ಶ್ರೀಮತಿ ತಾರಾ ಮಾತಾಜಿ, ಸಹ ಪ್ರಮುಖರು ದಕ್ಷಿಣ ಮಧ್ಯ ಕ್ಷೇತ್ರೀಯ ಶಿಶು ಶಿಕ್ಷಣ ಹಾಗೂ ಶ್ರೀ ವಸಂತ ಮಾಧವ, ಕಾರ್ಯದರ್ಶಿ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ್ಯ, ಇವರಿಗೂ ಶಾರದಾ ಆಯುರ್ವೇದ ಆಸ್ಪತ್ರೆ ಹಾಗೂ ವಿದ್ಯಾಭಾರತಿ ಹಾಗೂ ಶಿಶುಮಂದಿರದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ವೇದಿಕೆಯಲ್ಲಿದ್ದ ಡಾಕ್ಟರ್ ರವಿ ಗಣೇಶ್ ಮೋಗ್ರ, MD ಆಯುರ್ವೇದ ಪ್ರಾಂಶುಪಾಲರು, ಶಾರದಾ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇವಿನಗರ. ಅದರಂತೆ ಕಿನ್ಯ ಕೇಶವ ಶಿಶುಮಂದಿರದ ಅಧ್ಯಕ್ಷರು ಹಾಗೂ ಪುಂಡರೀಕಾಕ್ಷ ಯೋಗಾಚಾರ್ಯರು, ಇವರಿಗೂ ಶಿಶುಮಂದಿರ ಹಾಗೂ ವಿದ್ಯಾಭಾರತಿ ಶಾರದಾ ಕಡೆಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೆಳಗಿನ ಉಪಹಾರವನ್ನು ಒದಗಿಸಿದಂಥ ಗಣೇಶ್ ಭಟ್ ಪಂಜಾಳ, ದುರ್ಗಾ ಪರಮೇಶ್ವರಿ
ಿ